ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಇದು ಸ್ಪಂದನ ವಾಹಿನಿ ಕಳೆದ ಹಲವಾರು ಸಮಯಗಳಿಂದ ನಿರಂತರವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಕಾಸರಗೋಡು ಸೇರಿದಂತೆ ಹಲವು ಕಡೆಗಳಲ್ಲಿ ನಿರಂತರವಾದ ಕಲಾ ಪ್ರತಿಭೆಯನ್ನು ಸಾದರಪಡಿಸ್ತಾ ಇಂದಿಗೂ ಕಲಾ ಜಗತ್ತಿನಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸುತ್ತಿರುವಂತಹ ಅನೇಕ ಕಲಾವಿದರನ್ನ ಪರಿಚಯ ಮಾಡ್ತಾ ಅವರ ನೆನಪುಗಳನ್ನ ಹಂಚಿಕೊಳ್ಳೋದು, ನಾವು ಅವರ ಜೊತೆ ಒಂದು ಪ್ರಶ್ನೆಗಳನ್ನು ಕೇಳೋದು, ಇದನ್ನೇ ನಿರಂತರವಾಗಿ ಮಾಡ್ತಾ ಈ ಕಾರ್ಯಕ್ರಮವನ್ನ ನಡೆಸ್ತಾ ಬಂದಿದ್ದೀವಿ. ಇವತ್ತಿನ ದಿನ ಕಲಾವಿದ ಈ ಒಂದು ಸಂಚಿಕೆಯಲ್ಲಿ ಒಬ್ಬರು ವಿಶಿಷ್ಟ ಪ್ರತಿಭೆ ಇದ್ದಾರೆ. ರಂಗ ಇರಬಹುದು ಅಥವಾ ಸಂಗೀತ ಕ್ಷೇತ್ರ ಇರಬಹುದು, ರಂಗಭೂಮಿ ಮತ್ತು ಸಂಗೀತ ಕ್ಷೇತ್ರ ಎರಡರಲ್ಲೂ ಕೂಡ ವಿಶಿಷ್ಟವಾದಂತಹ ಸಾಧನೆಯನ್ನ ಮಾಡ್ತಾ ಇರುವವರು. ಜೊತೆಗೆ ಭಜನೆಯ ಲೋಕಕ್ಕೆ ಹೋದರೆ, ಭಜನಾ ಕ್ಷೇತ್ರವನ್ನು ತಗೊಂಡ್ರೆ ಒಂದಷ್ಟು ಕಡೆಗಳಲ್ಲಿ ಭಜನಾ ತರಬೇತಿಯನ್ನು ನೀಡುತ್ತಾ ತನ್ನದಾದಂಥ ಶಿಷ್ಯ ಬಳಗವನ್ನು ಹೊಂದುವುದರ ಮೂಲಕ ಇನ್ನೂ ಕೂಡ ತಾನೊಬ್ಬ ವಿದ್ಯಾರ್ಥಿ ಅನ್ನುವ ನೆಲೆಯಲ್ಲಿ ಅದ್ಭುತ ಸಾಧನೆ ಮಾಡುತ್ತಿರುವಂತಹ ಉಡುಪಿ ಜಿಲ್ಲೆಯ ಹೆಮ್ಮೆಯ ಪ್ರತಿಭೆ ಶೋಧನ್ ಯರ್ಮಾಳ್ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾರೆ. ಆತ್ಮೀಯ ವೀಕ್ಷಕರೇ, ಶೋಧನ್ ಯರ್ಮಾಳ್ ಇನ್ನೂ ಎಳೆಯ ಹರದ ಯುವಕ. ಈಗಾಗಲೇ ಸಾಕಷ್ಟು ಕಡೆಯಲ್ಲಿ ಸಂಗೀತ ತರಬೇತಿಯನ್ನು ನೀಡ್ತಾ ಇದ್ದಾರೆ, ಅನೇಕ ಶಿಷ್ಯ ಬೃಂದವನ್ನು ಹೊಂದಿದ್ದಾರೆ. ಜೊತೆಗೆ ಉಡುಪಿಯ ಪಾಚಕದ ಆನಂದ ತೀರ್ಥ ವಿದ್ಯಾಲಯದಲ್ಲಿ ಸಂಗೀತ ಗುರುಗಳಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಕಲಿಸಿಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಿಸಿಕೊಡ್ತಾ ಇದ್ದಾರೆ. ಶೋಧನ್ ಸರ್, ಬಹಳಷ್ಟು ವರ್ಷಗಳಿಂದ ನಿಮ್ಮನ್ನು ನಾನು ನೋಡ್ತಾ ಇದ್ದೇನೆ. ಅಂದರೆ ಸದ್ದಿಲ್ಲದ ಕೆಲವರು ಕೆಲಸ ಮಾಡೋದಂತಿದೆ. ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೂ ತುಂಬ ಸಮಯ ಆಯ್ತು. ಈಗ ನಿಮ್ಮನ್ನು ಕರ್ತು ಯಾಕೆಂದರೆ ಏನೋ ಒಂದು ರೀತಿಯ ನಿಮ್ಮಲ್ಲಿ ಸಂಕೋಚಗಳು, ಯಾಕೋ ಬೇಡ ಇನ್ನೊಂದಷ್ಟು ಸಾಧನೆ ಮಾಡಬೇಕನ್ನುವಂಥ ಒಂದು ಮನಸ್ಸು. ಸೊ ಈಗ ಎಲ್ಲೆಲ್ಲ ಸಂಗೀತ ತರಬೇತಿ ನಡೀತಾ ಇದೆ ಈಗ ನಿಮ್ಮ ಆನಂದ ತೀರ್ಥ ವಿದ್ಯಾಲಯವನ್ನು ಸೇರಿಸಿ? ಸರ್, ಆನಂದ ತೀರ್ಥ ವಿದ್ಯಾಲಯದಲ್ಲಿ ನಮ್ಮ ಸಂಗೀತ ತರಗತಿ ನಡೀತಿದೆ. ಅದರೊಟ್ಟಿಗೆ ನನ್ನ ಸ್ವಂತ ಸಂಸ್ಥೆ ಇದೆ, ಸೋನಿ ಸಂಗೀತ ಕೇಂದ್ರ, ಅದು ಮಲ್ಪೆಯಲ್ಲಿದೆ. ಅಲ್ಲಿ ನನ್ನ ಸಂಗೀತ ತರಗತಿ ನಡೀತಿದೆ, ಅಲ್ಲಿ ಬೇರೆ ಇನ್ಸ್ಟ್ರೂಮೆಂಟ್ಗಳ ತರಗತಿಯೂ ನಡೀತಿದೆ. ಅದರೊಂದಿಗೆ ನಾನು ಆನ್ಲೈನ್ ತರಗತಿಯನ್ನು ನಮ್ಮ ಹೊರ ದೇಶಗಾದ ಬ್ಯಾರಿನ್ ಮತ್ತು ದುಬೈಯ ಮಕ್ಕಳಿದ್ದಾರೆ, ಸೊ ನಾನು ವಾರದ ಮಧ್ಯದಲ್ಲಿ ಆನ್ಲೈನ್ ತರಗತಿ ಅವರಿಗೂ ಕೊಡ್ತಾ ಇದ್ದೇನೆ. ಆನ್ಲೈನ್ ಕೊರೋನಾ ನಂತರ ಸ್ಟಾರ್ಟ್ ಆಗಿದ್ದಲ್ಲ, ಹೇಗೆ? ಕೊರೋನಾ ನಂತರ ಅವರು ನನಗೆ ಪರಿಚಯ ಆದರು. ಹೆಚ್ಚಿಗೆ ಅಂದರೆ ಈ ಕೊರೋನಾ ಸಮಯದಲ್ಲಿ ಆನ್ಲೈನ್ಗೆ ಬಹಳಷ್ಟು ಬೇಡಿಕೆಗಳು ಬಂದದ್ದು. ಸೊ ಬೇರೆ ಮತ್ತು ದುಬೈಯಲ್ಲೂ ಕೂಡ ವಿದ್ಯಾರ್ಥಿಗಳು ಈಗ ಬೇರೆ ಕಡೆಯಲ್ಲಿ ಮಾಡ್ತಿದ್ರಿ ಕ್ಲಾಸ್ಗಳನ್ನು? ಈಗ ಪ್ರೆಸೆಂಟ್ಲಿ ಒಂದು ಕಾಪುನಲ್ಲಿ ನನ್ನ ಒಂದು ದಿವಸ ತರಗತಿ ಇದೆ, ಮತ್ತು ಎಲ್ಲ ನನ್ನ ಮ್ಯಾಕ್ಸಿಮಮ್ 4 ದಿವಸಗಳು ನನ್ನದು ಮಲ್ಪೆಯಲ್ಲಿ ನಡೀತದೆ ತರಗತಿ. ಓಕೆ. ನನ್ನ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ಮಕ್ಕಳ ಸ್ವಲ್ಪ ಸಂಖ್ಯೆ ನನಗೆ ಇರೋದ್ರಿಂದ ಹಾಗಾಗಿ ನಾನು ಆದಷ್ಟು ಟೈಮ್ಗಳನ್ನು ಅಲ್ಲೇ ಕೊಡ್ತಾ ಇದ್ದೇನೆ. ಓಕೆ. ಸಂಗೀತ ಪಯಣ ಹೇಗೆ ಆರಂಭಿಸಿದ್ರಿ ಅಂತ? ಸಂಗೀತ ಪಯಣ ಸರ್, ನನ್ನ ಪ್ರಥಮ ಗುರುಗಳು ಯೋಗೀಶಾಚಾರ್ಯ. ನಾನು 2 ವರ್ಷಗಳ ಕಾಲ ಕರ್ನಾಟಕ ಸಂಗೀತವನ್ನು ಕಲಿತಿದ್ದೇನೆ. ಅಂದರೆ LKG ಮತ್ತು UKGಗಳಲ್ಲಿ ನಾನು ಸಂಗೀತ ತರಗತಿ ಪ್ರಾರಂಭ ಮಾಡಿದ್ದು. ಅಲ್ಲಿಂದ ನಾನು ನನ್ನ ಪ್ರೈಮರಿ ಎಜುಕೇಷನ್ ಸ್ಟಾರ್ಟ್ ಆಗುವಾಗ ನಾನು ಹಿಂದೂಸ್ತಾನಿ ಸಂಗೀತಕ್ಕೆ ನಂಗೆ ಒಲವು ಜಾಸ್ತಿ ಆದ್ರಿಂದ ನಾನು ಶಿಫ್ಟ್ ಆದೆ. ನಾನು 2 ವರ್ಷ ಮಾತ್ರ. ನಾನು ಕಾರ್ಕಳದ JCS ಇನ್ಸ್ಟಿಟ್ಯೂಟಲ್ಲಿ ವಿದ್ವಾನ್ ಯೋಗೀಶ್ ಬಾಳಿಗೆ ಸರ್ ಇದ್ದರು, ಅವರ ಬಳಿ ನಾನು ಒಂದು 8 ವರ್ಷಗಳ ಕಾಲ ಕಲ್ತಿದ್ದೇನೆ. ಓಕೆ. ಆಮೇಲೆ ನಾನು ಅದರ ನಂತರ ನನ್ನ ಜೂನಿಯರ್ ಮತ್ತು ಸೀನಿಯರ್ಗಳನ್ನು ಕಲಿತಿರುವಾಗ ಆಕಸ್ಮಿಕವಾಗಿ ನನ್ನ ಸರ್ ನನಗೆ ತೀರಿ ಹೋದರು. ಅವ್ರು ತೀರಿ ಹೋದ್ರಿಂದ ನಾನು ಉಡುಪಿಯಲ್ಲಿ ಮಹಾಬಲೇಶ್ವರ ಭಾಗವತ್ ಅವರಲ್ಲಿ ಮುಂದುವರಿಸಿದ್ದೆ ನನ್ನ ನೆಕ್ಸ್ಟ್ ಎಜುಕೇಷನನ್ನು ಸಂಗೀತದಲ್ಲಿ. ಅದಾದ ನಂತರ ನನ್ನ ವಿದ್ವತ್ತನ್ನು ನಾನು ಸತ್ಯಚರಣ್ ಶೆಣೆ ಇದ್ದಾರೆ, ಅವ್ರ ಹತ್ರ ತರಗತಿ ಮಾಡ್ತಾ ಇದ್ದೇನೆ. ಓಕೆ. ಶೋಧನ್ ಅವರೇ, ಈಗ ವಿದ್ವತ್ತನ್ನು ನೀವು ಕಲ್ತಿದ್ದು ಯಾರ ಬಳಿ ಅಂದರೆ? ಸತ್ಯಚರಣ. ಆದರೆ ಹೇಗೆ ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ರೆ ಹೇಗೆ ಅಂತ? ನಾನು ಅವರ ಮನೆಯಲ್ಲಿ ಅವರ ತರಗತಿಗಳಿತ್ತು, ಅಲ್ಲೇ ಹೋಗಿ ಕಲಿತಾ ಇದ್ದೇನೆ. ಓಕೆ. ನೀವು ಆನಂದ್ ವಿದ್ಯಾಲಯಕ್ಕೆ ಯಾವಾಗ ಜಾಯ್ನ್ ಆದ್ರಿ? ಇದು ನನ್ನ 2ನೇ ವರ್ಷ ಆನಂದ ತೀರ್ಥ ವಿದ್ಯಾಲಯ. ನಾನು ಎಲ್ಲಿಯೂ ಮುಂಚೆ ನಾನು ಒಂದು 2 ಶಾಲೆಗಳಲ್ಲಿ ಸಂಗೀತ ತರಗತಿ ಕೊಡ್ತಾ ಇದ್ದೆ, ಪಾರ್ಟ್ ಟೈಮ್ ಆಗಿ ಹೋಗಿ
ಕೊಡ್ತಿದ್ದೆ. ಮತ್ತು ನಾನು ಫುಲ್ ಟೈಮ್ ಆಗಿ ಮಂಗಳೂರಿನಲ್ಲಿ ಗಣಿತ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಿದ್ದೆ. ಯಾವ ಸಂಸ್ಥೆಯಲ್ಲಿ? ಅದು ರಾಮಾಶ್ರಮ ಕೊಂಚಾಡಿಯಲ್ಲಿ ನಾನು 2 ವರ್ಷಗಳ ಕಾಲ ಅಲ್ಲಿ ಗಣಿತ ಶಿಕ್ಷಕನಾಗಿ ನನಗೆ ಅಪಾಯಿಂಟ್ಮೆಂಟ್ ಆಗಿತ್ತು. ಅದು ಏಡೆಡ್ ಪೋಸ್ಟ್ ಆಗಿರೋದ್ರಿಂದ ನನ್ನ ಅಪಾಯಿಂಟ್ಮೆಂಟಲ್ಲಿ 2 ವರ್ಷಗಳು ನಾನು ಹೈಸ್ಕೂಲ್ಗೆ ಅಲ್ಲಿ ಗಣಿತ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಮತ್ತು ಅದಾದ ನಂತರ ಅದು ಶಾಲೆ ಕ್ಲೋಸ್ ಆಗುವ ಸಮಯದಲ್ಲಿ ನಮಗೆ ಸಂಪಾಜೆಗೆ ನನ್ನನ್ನು ಹೋಗಬೇಕು, ನೀವು ಟ್ರಾನ್ಸ್ಫರ್ ತಗೊಳ್ಬೇಕು ಅಂತ ಹೇಳಿದರು. ಆಗ ನನ್ನ ಈ ಸೈಡ್ ನನ್ನ ಸಂಗೀತಗಳು ಇತ್ತು, ನನ್ನ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇತ್ತು, ಕ್ಲಾಸ್ಗಳಲ್ಲಿ ಇತ್ತು. ಆಗ ನಾನು ಎರಡು ಯೋಚನೆಯಲ್ಲಿ ನನ್ನ ಸಂಗೀತವೇ ಆಗಿತ್ತು. ಸೊ ನಾನು ಬೇರೆ ಸಂಗೀತಕ್ಕೋಸ್ಕರ ನಾನು ನನ್ನ ಜಾಬನ್ನೆಲ್ಲ ಬಿಟ್ಟು ಬಂದೆ. ಮತ್ತು ಯಾವ ಪ್ರೈವೇಟ್ ಸ್ಕೂಲಲ್ಲಿ ನಾನು ವರ್ಕ್ ಮಾಡ್ತಾ ಇರಲಿಲ್ಲ. ಅಲ್ಲ, ಒಂದು ವಿಷಯ ಗೊತ್ತಾ, ನಾವೆಲ್ಲ ತಿಳ್ಕೊಂಡಿದ್ದೆ ನೀವು ಸಂಗೀತ ಗುರುಗಳಾಗಿ ಇದ್ದೀರಿ ಅಂತ. ನಮಗೆ ಮ್ಯಾಥ್ಸ್ ಟೀಚರ್ ಆಗಿದ್ದೀರಿ ಅನ್ನೋದು ವಿಷಯ ಗೊತ್ತಿಲ್ಲ. ಸೊ ನೀವು ರಾಮಾಶ್ರಮ ಶಾಲೆಯಲ್ಲಿ ಮ್ಯಾಥ್ಸ್ ಟೀಚರ್ ಆಗಿದ್ರಿ, ಅದರ ನಂತರ ಆನಂದ ತೀರ್ಥ ವಿದ್ಯಾಲಯಕ್ಕೆ ಮತ್ತೆ ಮ್ಯಾಥ್ಸ್ ಟೀಚರ್ ಆಗಿ ಬಂದ್ರಿ. ಇಲ್ಲೂ ನಾನು ಮ್ಯಾಥ್ಸ್ ಟೀಚರ್ ಆಗೂ ಇದ್ದೇನೆ, ಸಂಗೀತ ಟೀಚರ್ ಆಗೂ ಇದ್ದೇನೆ. ಇಲ್ಲಿ ನಮ್ಮ ಶಾಲೆಗಳಲ್ಲಿ ಬುಧವಾರ ನಮ್ಮ ಸಂಗೀತದ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಅದರ ತರಗತಿಗಳು ನಡೀತಾ ಇರುತ್ತೆ. ನಾನು ಅಲ್ಲಿ ಕೀಬೋರ್ಡ್ ಮತ್ತು ಹಾರ್ಮೋನಿಯಂ ತರಗತಿಯನ್ನು ನಮ್ಮ ಶಾಲೆಯಲ್ಲಿ ಬುಧವಾರ ನಾನು ತಗೊಳ್ತಿದ್ದೇನೆ. ಅದರೊಟ್ಟಿಗೆ ಬೇರೆ ತರಗತಿಯನ್ನು ಬೇರೆ ಸರ್ನವ್ರು ಬಂದು ಅಲ್ಲಿ ಕೊಡ್ತಾ ಇದ್ದಾರೆ. ಆನಂದ ತೀರ್ಥ ವಿದ್ಯಾಲಯದಲ್ಲಿ ಸಂಗೀತಕ್ಕೋಸ್ಕರನೇ ಪಿರಿಯಡ್ಗಳಿದೆ? ಸಂಗೀತಕ್ಕೋಸ್ಕರನೇ ಪಿರಿಯಡ್ ಇದೆ. ಅದರೊಟ್ಟಿಗೆ ಎಲ್ಲ ನಮ್ಮ ಇನ್ಸ್ಟ್ರೂಮೆಂಟಲ್ಗಳು ಇದೆ, ಎಲ್ಲ ಕ್ಲಾಸಿಕಲ್ ಮ್ಯೂಸಿಕ್ಗಳು ಇವೆ, ಭಜನೆಗಳಿವೆ. ಎಲ್ಲ ತರಗತಿಗಳು ನಮ್ಮ ಶಾಲೆಯಲ್ಲಿ ನಡೆಯುತ್ತದೆ. ಬಹುಶಃ ನಿಮಗೆ ಈ ವಿದ್ಯಾರ್ಥಿಗಳು ಮಕ್ಕಳು ಅಂದರೆ ಒಂದು ರೀತಿಯ ಅಟ್ಯಾಚ್ಮೆಂಟ್ಗಳು ಬೇರೆ. ಯಾಕೆಂದರೆ ಅದು ಏನೇ ಇದ್ರೂ ಕೂಡ ಅವರೊಟ್ಟಿಗೆ ಕಲಿಸುವಾಗ ಅಥವಾ ಅವರ ಜೊತೆಗೆ ಇರುವಾಗ ಅದೊಂದು ರೀತಿಯ ಟೈಮ್ ಒಂದು ನಾವು ಕಳೆಯೋದು, ಅಂದರೆ ಅವ್ರ ಜೊತೆ ನಾವು ಸಮಯ ಕಳಿತೀವಲ್ಲ, ಅದೊಂದು ಅದ್ಭುತವಾದಂಥ ಕ್ಷಣ ಅಂತಾನೆ ನನಗೆ ತಿಳಿದಾಯ್ತು. ನಿಮಗೆ ಚಿಕ್ಕ ಮಕ್ಕಳು ತುಂಬಾ ಜನ ಇದ್ದಾರೆ ಅಂತ. ಈಗ ಆನಂದ ತೀರ್ಥ ವಿದ್ಯಾಲಯವನ್ನು ಗಮನಿಸಿದ್ರೆ ಮತ್ತೆ ನಿಮ್ಮ ಸೋನಿ ಸಂಸ್ಥೆ ಇರಬಹುದು, ಈ ಒಂದು ಮಕ್ಕಳ ಒಡನಾಟ ಹೇಗಿರ್ತದೆ ಸರ್? ಈಗ ಚಾಲೆಂಜ್ ಈಗ ನಾನು ಬೇರೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈಗ ಬಿಸ್ನೆಸ್ ಆಗಿರ್ಬೋದು, ಇನ್ನೊಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಮನೆಯಲ್ಲಿ ನನ್ನ ತಂಗಿ ಫೀಲ್ಡೇ ಮೆಡಿಕಲ್ ಫೀಲ್ಡ್. ನಮ್ಮ ಸ್ವಂತ ನಮಗೆ ಶರದಿ ಮೆಡಿಕಲ್ಸ್ ಅನ್ನೋದು 2 ಬ್ರಾಂಚ್ಗಳಿವೆ ನಮ್ಮದು. ಬಟ್ ನನ್ನ ತಂಗಿ ಕಲ್ತದ್ದು B.Pharmacy ಕಲ್ತದ್ದು ಅವಳು. ಆ ಫೀಲ್ಡ್ ಮತ್ತು ಬಿಸ್ನೆಸ್ ಫೀಲ್ಡ್ನ ಬಗ್ಗೆ ಅವಳು ನನಗೆ ಯಾವಾಗಲೂ ಸಜೆಷನ್ ಮಾಡುವವಳು, ನೀನು ಬಿಸ್ನೆಸ್ ಅನ್ನು ಮಾಡ್ಕೋ ಅಂದರೆ ಅದೇ ನೀನು ಮಾಡು ಅಂತ ನನಗೆ ತುಂಬ ಸಜೆಷನ್ ಮಾಡುವವಳು. ನನಗೆ ಅದರ ಬಗ್ಗೆ ಒಲವೇ ಇಲ್ಲ, ಈ ಬಿಸ್ನೆಸ್ ಮಾಡೋದು. ಅದರ ಎಷ್ಟು ದುಡ್ಡು ಬಂದರೂ ನನಗೆ ಅದರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈ ಸಂಗೀತದ ಬಿಟ್ಟು ನನಗೆ ಬೇರೆ ಇಲ್ಲ. ನನ್ನ ಮೊದಲ ಆದ್ಯತೆ ಸಂಗೀತ ಅಂದರೆ ಅದು ಬಿಟ್ಟು ನನಗೆ ಬೇರೆ ಏನು ಬರೋದಿಲ್ಲ, ಪ್ರಪಂಚ ಇಲ್ಲ ನನಗೆ. ಒಂದು ಅದನ್ನೇನಂದ್ರೆ ನಾವು ಅದನ್ನ ನಮ್ಮ ಬದುಕಲ್ಲಿ ಅಳವಡಿಸಿಕೊಂಡು ಕೇವಲ ಒಂದು ಇಷ್ಟಕ್ಕೆ ಮಾತ್ರ ಹಾಡ್ಲಿಕ್ಕೆ ಅಂತಲ್ಲ. ನೀವು LKG ಇಂದ ಸ್ಟಾರ್ಟ್ ಮಾಡಿದ್ರಿ. ಸೊ ನಿಮ್ಮ ಎಜುಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವತ್ತೇ ನಿಮ್ಮ ಈ ಸಂಗೀತ ಕೂಡ ಸ್ಟಾರ್ಟ್ ಆಗಿದೆ. ಸೊ ಈ ಜರ್ನಿ ಮಕ್ಕಳ ಬಗ್ಗೆ ಫಸ್ಟ್ ನಾನು ಸಂಗೀತ ತರಗತಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 2013 ಆಗ ನಾನು ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್. ನಾನು BSc ಸ್ಟೂಡೆಂಟ್ ವಿಜಯ ಕಾಲೇಜ್ ಮುಲ್ಕಿಯಲ್ಲಿ ನನ್ನ BSc ತರಗತಿ ಪ್ರಾರಂಭ ಮಾಡುವಾಗ ನನ್ನ ಮನೆಯಲ್ಲಿ ಸಜೆಷನ್ ಬಂತು, ನೀನು ಸಂಗೀತ ತರಗತಿ ಒಂದು ಪ್ರಾರಂಭ ಮಾಡಬೇಕು. ಅದು ನಮ್ಮ ಮನೆಯ ಊರ ದೇವರು ನಮ್ಮದು ಲಕ್ಷ್ಮೀ ಜನಾರ್ದನ ಎರ್ಮಾಳು. ಅಲ್ಲಿಯ ಮುಖ್ಯಸ್ಥರಿದ್ದಾರೆ, ಅವರ ಹತ್ರ ಹೋಗಿ ನಾನು ಹೀಗೆ ತರಗತಿಲಿ ದೇವಸ್ಥಾನದಲ್ಲಿ ಕೊಡ್ತೇನೆ, ಸ್ಟಾರ್ಟ್ ಮಾಡ್ತೇನೆ ಅಂತ. ಅದಕ್ಕೆ ಅವರು ನನಗೆ ಫ್ರೀಯಾಗಿ ಒಂದು ಹಾಲೇ ಕೊಟ್ಟಿದ್ರು. ಫ್ರೀಯಾಗಿ ನೀವು ಅಲ್ಲೇ ಮಾಡಿ, ಇದೊಂದು ಒಳ್ಳೆ ಕೆಲಸ, ಅಲ್ಲೇ ನಮಗೆ ಹಾಲ್ ಕೊಟ್ಟಿದ್ರು. ಆಗ ನನ್ನದು ಹಾರ್ಡ್ಲಿ ಒಂದು 5-10 ಮಕ್ಕಳಿದ್ರು ನನ್ನ ಊರಲ್ಲಿ. ನಾನು ಪ್ರೆಸೆಂಟ್ಲಿ ಹೇಳಿದ್ದೇನೆ, ಆಗ ನಾನು ಕ್ಲಾಸ್ ಕೊಡಬೇಕನ್ನೋ ಯಾವ ಉದ್ದೇಶ ನನ್ನ ಇರಲಿಲ್ಲ. ನನಗೇನಿತ್ತು, ನಾನು ಡಿಗ್ರಿ ಹೋಗುವಾಗ ನನಗೆ ಒಂದು ಪಾಕೆಟ್ ಮನಿ ಬೇಕಿತ್ತು. ಒಂದು ಪಾಕೆಟ್ ಮನಿ ಕೂಡ ಆಗತ್ತೆ, ನಾನು ಒಂದು ಸ್ವಲ್ಪ ನನ್ನ ಖರ್ಚು ವೆಚ್ಚಗಳು ನಡೆಯುತ್ತೆ. ಆ ಒಂದು ಕಾರಣಕ್ಕೆ ನಾನು ಸಂಗೀತ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೆ. ನನ್ನೊಂದು ತಲೆಯಲ್ಲಿತ್ತು, ನಾನು ಸಂಗೀತ ಕಲಿಬೋದು, ಕಲಿಸೋದೇ ಬೇರೆ, ಕಲಿಯೋದೇ ಬೇರೆ. ಕಲಿಯುವಾಗ ಅದೇನು ಪ್ರಾಬ್ಲಮ್ ಬರಲ್ಲ, ಕಲಿಸುವಾಗ ಎಲ್ಲ ನಮ್ಮದು ಚಾಲೆಂಜ್ ಬರುತ್ತೆ. ಯಾವ ಟೈಪ್ ಮಕ್ಕಳು ಬರ್ತಾರೆ, ಎಷ್ಟು ಕಲಿತಿದ್ದಾರೆ, ಅವರ ಕ್ವಶನ್ಸ್ಗಳನ್ನು ನಾವು ಕೇಳಬೇಕಾಗತ್ತೆ.
ಹಾಗಾಗಿ ಅದು ಡಿಫ್ರೆನ್ಸ್ ಪ್ರಿಪೇರ್ ಆಗಿರ್ಬೇಕು. ಅಂದ್ರೆ ವಿದ್ ನೀವು ಹೇಗೆ ಶಾಲೆಯಲ್ಲಿ ನಾಳೆ ಕ್ಲಾಸ್ ಹೇಗೆ ಇವತ್ತು ಪ್ರಿಪೇರ್ ಮಾಡ್ತೀರಿ ನೋಟ್ಸ್ ಗಳನ್ನೆಲ್ಲ, ಅದೇ ತರ ನಾಳೆ ಏನ್ ಕ್ಲಾಸ್ ಮಾಡ್ತೀರಿ ಅದಕ್ಕೆ ನೀವು ರೆಡಿ ಆಗಿರ್ಬೇಕು ಅಂದ್ರೆ ಮೊದಲಾಗಿ. ಮತ್ತೆ ಬಹುಶಃ ನಿಮ್ಗೆ ಸ್ವಲ್ಪ ಅಭ್ಯಾಸ ಆಗಿರ್ತದೆ. ಓಕೆ, ಹಾಗಾಗಿ ಅದು ಜರ್ನಿ ಅಲ್ಲಿಂದ ನಾನು ಸ್ಟಾರ್ಟ್ ಆಯಿತು. ಮನೆಯಲ್ಲಿ ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ರು ಸಂಗೀತದ ವಿಷಯದಲ್ಲಿ ಆಗಿರ್ಬೋದು. ನಾನು ಅದು ಮಾಡೋದಕ್ಕೂ ನನಗೆ ಏನು ತೊಂದರೆ ಇಲ್ಲ. ನಾನು ಹೇಳಿದ್ದು ಬೇಡ, ನನಗೆ ಜನಗಳಿಗೆ ನನ್ನ ಹತ್ರ ಫೇಸ್ ಮಾಡ್ಲಿಕ್ಕೆ ಆಗಲ್ಲ, ಜನಗಳನ್ನು ಫೇಸ್ ಮಾಡ್ಲಿಕ್ಕೆ ಅಂದರೆ ನನ್ನ ತಲೆಯಲ್ಲಿ ಏನಂದರೆ, ನನ್ನ ಮನೆಯಲ್ಲಿ ಎಲ್ಲರೂ ಟೀಚರ್ಗಳಾಗಿದ್ದರು. ನನ್ನ ತಾಯಿಯು ಟೀಚರ್, ಚಿಕ್ಕಪ್ಪ ಟೀಚರ್, ಚಿಕ್ಕಮ್ಮ ಟೀಚರ್, ಮಾವನ ಹೆಂಡತಿ ಕೂಡ ಟೀಚರ್. ಆಗ 4-5 ಜನ ಟೀಚರ್ಗಳಿದ್ದಾರೆ. ಶಿಕ್ಷಕ ಕುಟುಂಬವೇ ಎಲ್ಲರೂ. ಅವರು ಎಲ್ಲ ಪ್ರೈವೇಟ್ ವರ್ಕ್ ಮಾಡಿ ಮತ್ತೆ ಸರ್ಕಾರಿ ಹುದ್ದೆಯನ್ನು ತಗೊಂಡವರು. ಹಾಗಾಗಿ ನನ್ನ ತಾಯಿಗೂ ಅದೇ ನಾನು ಮಾಡಬೇಕು ಅನ್ನೋತಿತ್ತು. ಬಟ್ ನಂಗೆ ಆ ಫೀಲ್ಡ್ ಬೇಡ ಅನ್ನೋದು. ಯಾಕೆ ನಾನು ನೋಡ್ತಾ ಇದ್ದೆ ಸಂಜೆ ಬರೋದು, ಅದು ಸ್ಟ್ರೆಸ್. ನಾವು ಟೀಚರ್ನ ಸ್ಟ್ರೆಸ್ಸನ್ನು ನಾವು ಹೇಳುವಾಗಿಲ್ಲ. ಸಂಜೆ ಬಂದು ಪ್ರಿಪೇರ್ ಮಾಡಬೇಕು, ನಾಳೆ ಹೋಗ್ಬೇಕು, ಸ್ಕೂಲ್ನ ಟೆನ್ಷನ್ಸ್ ಇರುತ್ತೆ. ನನ್ನ ತಾಯಿ ಅದನ್ನು ಯಾವಾಗಲೂ, ನನ್ನ ತಾಯಿ ತುಂಬ ಕಷ್ಟ ಇದೆ. 4-5 ಗಂಟೆ ಬಂದ ಮೇಲೂ ಟೀಚರ್ನ ವರ್ಕ್ ಇದೆ ಅಲ್ಲ, ಸಂಜೆ ಬಂದು ವರ್ಕ್ ಮಾಡಬೇಕು, ನಾಳೆ ಇದಕ್ಕೆ ಪ್ರಿಪೇರ್ ಆಗಬೇಕು, ಟೀಚಿಂಗ್ ಏಡ್ ಇರುತ್ತೆ, ಇನ್ನು ಸ್ಕೂಲ್ ಅದೊಂದು ಟೆನ್ಷನ್ಸ್ ಎಲ್ಲ ಇರುತ್ತೆ. ಅದು ನಾನು ಡಿಗ್ರಿಯಲ್ಲಿರೋ ನನ್ನ ತಾಯಿ 2 ವರ್ಷ HM ಪೋಸ್ಟಲ್ಲೂ ಚಾರ್ಜ್ ತಗೊಂಡಿದ್ರು. ಆ ಟೈಮ್ ಅಂತೂ ತುಂಬಾ, ಅಂದ್ರೆ ಅಲ್ಲಿ ಫೋನ್ ಬರ್ತಾ ಇರೋದು, ಏನಾದ್ರೂ ಕಾಲ್ ಬರ್ತದೆ ಸ್ಕೂಲಿಂದ. ಆಮೇಲೆ ಮೇಲ್ ಅಧಿಕಾರಿಗಳ ಜೊತೆ ಒಂದಷ್ಟು ಲೆಟರ್, ಮೇಲು, ಆಮೇಲೆ ಇನ್ನೊಂದಷ್ಟು ಅಧಿಕಾರಿಗಳ ಒತ್ತಡಗಳು, ಆಮೇಲೆ ಆ ಪ್ರೋಗ್ರಾಮ್ ಅನ್ನು ಇಂಪ್ಲಿಮೆಂಟ್ ಮಾಡಿ, ಈ ಪ್ರೋಗ್ರಾಮ್ ಅನ್ನು ಇಂಪ್ಲಿಮೆಂಟ್ ಮಾಡಿ, ಶಾಲೆಯ ಲೆಕ್ಕಾಚಾರಗಳು, ಆಮೇಲೆ ಅಕ್ಷರ ದಾಸೋಹ, ಆಮೇಲೆ ಆ ಟೀಚರ್ ಇವತ್ತು ಬರುದಿಲ್ಲ, ಈ ಟೀಚರ್ ಬರುದಿಲ್ಲ, ಇಂಥದ್ದೆಲ್ಲ ತುಂಬಾ ನಡೀತಾ ಇತ್ತು. ನಾನು ಅದಕ್ಕೆ ಹೇಳಿದೆ, ಟೀಚಿಂಗ್ ಫೀಲ್ಡ್ ಇಷ್ಟು ಎಲ್ಲ ಟೆನ್ಷನ್ ಇದೆ, ಇದು ನನಗೆ ಬೇಡ ಅನ್ನೋದಿತ್ತು. ಬೇಡ ಅಂತ ಹೇಳಿದ್ಮೇಲೆ ನಾನು ಡಿಗ್ರಿ 2014 ನಂದು ಕ್ಲಿಯರ್ ಆಗಿದೆ. ಡಿಗ್ರಿ ಆದಮೇಲೆ ನಮ್ಮ ಸ್ಕೂಲಲ್ಲಿ ನಾವು ಈ ಮಾಯೆ ಅಂಡರ್ ಬರುವ 5 ಕಾಲೇಜ್ಗಳು ಬರುತ್ತೆ. ಅದರಲ್ಲೂ ನಮ್ಮದು ಮಾಯೆ ಅಂಡರ್ ಬರುವ ವಿಜಯ ಕಾಲೇಜ್ ಮೂಲಕ ಅಲ್ಲಿ ಹೈಯೆಸ್ಟ್ ನಿಮ್ಮ ಕ್ಯಾಂಪಸ್ ಸಿಲೆಕ್ಷನ್ ಆಗುತ್ತೆ. ಕ್ಯಾಂಪಸ್ ಸಿಲೆಕ್ಷನ್ ತುಂಬ ಬರುತ್ತೆ, ಅಂದರೆ ಕಂಪನಿಗಳು ಬರುತ್ತೆ, ಟಾಪ್ ಕಂಪನಿಗಳೇ ಬರುತ್ತೆ. ನನಗೆ ಫಸ್ಟ್ ಬಂದದ್ದು ಇನ್ಫೋಸಿಸಲ್ಲಿ ಕ್ಯಾಂಪಸ್ ಸಿಲೆಕ್ಷನ್ ಆಗಿತ್ತು 2014. ಇದು ನನಗೆ ಆಗಿತ್ತು ಇನ್ಫೋಸಿಸಲ್ಲಿ. ನಾನು ಇನ್ಫೋಸಿಸ್ ಆಗುವಾಗ, ಯಾಕಂದ್ರೆ ನನ್ನ ಬ್ಯಾಕ್ಗ್ರೌಂಡು PCM, ನಾನು ಕೆಮಿಸ್ಟ್ರಿ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್, ನಾನು ಅದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಈ ಇನ್ಫೋಸಿಸಲ್ಲಿ ತಗೊಳ್ಳೋದು. ಬಟ್ ಆ ಇಯರ್ ಅವ್ರು ಏನು ಮಾಡಿದರು, ಅವ್ರಿಗೆ ಕಂಪ್ಯೂಟರ್ ಸೈನ್ಸಿಂದ ಮಕ್ಕಳು ಕಡಿಮೆ ಇದ್ರೇನು, ಅವರು ಕೆಮಿಸ್ಟ್ರಿ ಅವರನ್ನು ನಾವು ತಗೊಳ್ತೇವೆ, ನಿಮಗೆ ಟ್ರೈನಿಂಗ್ ಕೊಡ್ತೇವೆ 1 ವರ್ಷ ಅಂತ ಹೇಳಿದರು. ನಮ್ಮ ಕೆಮಿಸ್ಟ್ರಿ ಬ್ಯಾಚಲ್ಲಿ ಇದು ಇನ್ಫೋಸಿಸಲ್ಲಿ ಎಷ್ಟೋ ಜನ ತಗೊಂಡ್ರು, ನೀವು ಕ್ಯಾಂಪಸ್ಗೆ ಬನ್ನಿ ಅಂದರೆ. ಮೈಸೂರಲ್ಲಿ ನಮಗೆ ಟ್ರೈನಿಂಗ್ ಇತ್ತು, ಮತ್ತು ನಮಗೆ ಜಾಬ್, ಇನ್ಫೋಸಿಸ್ ಜಾಬ್ ಅಂದರೆ ಯಾರು ಮಲ್ಟಿನ್ಯಾಷನಲ್ ಕಂಪನಿ ಅದು. ನಾನು ಅದನ್ನು ಆಗ ನನಗೆ ಸ್ಟ್ರೈಫಂಡ್ 2014 10,000 ಸ್ಟ್ರೈಫಂಡ್, ಆ ಟ್ರೈನಿಂಗ್ ಟೈಮಲ್ಲಿ 10,000 ಕೊಡ್ತೇನೆ ಅಂತ ಹೇಳ್ತಿದ್ರು ಅವರು. ಆ ಸಂಬಳದ ವಿಷಯ ಅಲ್ಲ, ಅದು ಸ್ಯಾಲ್ರಿ ನಂಗೆ ಗೊತ್ತಿದೆ ಇವತ್ತು ಎಷ್ಟು ಇದೆ ಅದೆಲ್ಲ. ನನಗೆ ಅಲ್ಲಿ ಮೈಸೂರು ಹೋಗಿ ಇಲ್ಲ, ನಾನು ಮೈಸೂರು ಬರೋದಿಲ್ಲ, ನನಗೆ ಸಂಗೀತ ಬೇಕು ಅಂದ್ರೆ ಅಲ್ಲಿ ಹೋದ್ ನಾನು ಸಂಗೀತ ಎಲ್ಲ ನಂದು ಎಷ್ಟು ಕ್ಲಾಸಸ್ ರಂಗ ಸಂಗೀತ ಇನ್ನೊಂದು ಆಗಿರ್ಬೋದು, ಎಲ್ಲ ನಂದು ಪ್ರಾಬ್ಲಮ್ಸ್ ಆಗುತ್ತೆ. ಆಗ ನನ್ನ ಕ್ಲಾಸ್ ಕೂಡ ಅಷ್ಟು ಡೆವಲಪ್ ಆಗಿರಲಿಲ್ಲ. ಎರ್ಮಾಳಲ್ಲಿ ಒಂದು 10 ಜನ ಮಕ್ಕಳಿಗೆ ಕ್ಲಾಸ್ ಮಾಡ್ತಾ ಇದ್ದೆ ಅಷ್ಟೇ ನಾನು. ಆಗ ಇನ್ಫೋಸಿಸ್ ಹೋಗ್ಬೇಕಾ ಇದು ಹೋಗ್ಬೇಕಂದ್ರೆ 2 ಆಪ್ಷನ್ ಇತ್ತು ನನ್ನ ಹತ್ರ. ನಾನು ಮನೆಯಲ್ಲಿ ಬಂದು ನನ್ನ ತಾಯಿ ಹತ್ರ ಹೇಳಿದೆ, ಇನ್ಫೋಸಿಸ್ ಹೋಗ್ಬೇಕಾ ಇದು ಹೋಗ್ಬೇಕಾ. ಬಟ್ ನನ್ನ ತಾಯಿ ಆಗ ಒಂದು ಹೇಳಿದೆ ಡಿಸಿಷನ್, ನಾನು ಇವತ್ತಿಗೂ ನೆನಪಿಸ್ತೇನೆ. ಅವ್ರು ಹೇಳಿದ್, ನಿನ್ಗೆ ಹೇಗೆ ಇಷ್ಟ ಉಂಟು ಹಾಗೆ ಮಾಡು. ಅಂದ್ರೆ ಅವ್ರು ದುಡ್ಡಿನ ಸೈಡ್ ನೋಡಿಲ್ಲ ನನ್ನ ತಾಯಿ. ಆಗ ನಿಂಗೆ ಹೇಗೆ ಅವರಿಗೆ ಆ ಒಂದು ಒತ್ತಡದಲ್ಲಿ ಕೆಲಸ ಮಾಡೋದು ಬೇಡ, ನಾನು ಅದನ್ನೇ ಪ್ರಿಫರ್ ಮಾಡ್ತೇನೆ ತುಂಬ. ಹಾಗಾಗಿ ನಾನು ಆ ಇನ್ಫೋಸಿಸ್ ಕೆಲಸವನ್ನು ಜಾಬಲ್ಲಿ ಬಿಟ್ಟೆ. ಕ್ಯಾಂಪಸ್ ಇದ್ದರೆ ನಾನು ಮನೆಯಲ್ಲೇ ಇದ್ದೆ. ಫ್ರಮ್ ಜೂನ್ ಟು ಡಿಸೆಂಬರ್ ತನಕ ಕೂಡ ಡಿಗ್ರಿ ಮಾಡಿಕೊಂಡು ಮನೆಯಲ್ಲೇ ಇದ್ದೆ. ಕ್ಲಾಸ್ ಶನಿವಾರ ಆದಿತ್ಯವಾರ ಕ್ಲಾಸ್ ಕೊಡೋದು ಅಷ್ಟೇ, ಬಿಟ್ಟರೆ ನಂದು ಔಟ್ಪುಟ್ ಇಲ್ಲ. ಪ್ರೋಗ್ರಾಮ್ಸ್ ಎಲ್ಲ ಒಂದು ನಡೀತಾ ರೇಂಜಲ್ಲಿ ಹೋಗ್ತಾ ಇತ್ತು, ಬಿಟ್ಟರೆ ಬೇರೆ ಯಾವುದು ಇರಲಿಲ್ಲ. ಪ್ರೋಗ್ರಾಮ್ಸ್ ಹೋಗ್ತಿದ್ರ? ಪ್ರೋಗ್ರಾಮ್ ನಾನು PUCಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ಈ ಸ್ಯಾಕ್ಸಫೋನ್ಗೆ ಹೋಗೋದು. ನನ್ನ ಚಿಕ್ಕಪ್ಪ ಸ್ಯಾಕ್ಸಫೋನ್ ಆರ್ಟಿಸ್ಟ್ ಆಗಿದ್ರು, ಹಾಗಾಗಿ ಅವ್ರು ನನ್ನ ತುಂಬ ಕರ್ಕೊಂಡು ಹೋಗ್ತಾರೆ, ಸಪೋರ್ಟ್ ಮಾಡ್ತಾಯಿದ್ರು, ಕರ್ಕೊಂಡು ಹೋಗ್ತಿದ್ರು. ಮತ್ತು ನಮ್ಮ ಭಜನಾ ಟೀಮ್ ತುಂಬ, ಅದು 2017ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿತ್ತು. ಈಗ ನಾವು ಬಾಂಬೆ ಆಚೆ ಸೈಡೆಲ್ಲ ಪ್ರತಿ ವರ್ಷ ನಮ್ಮ ಪ್ರೋಗ್ರಾಮ್ಸ್ ನಮ್ಮದು ಅಂದರೆ ಅದಕ್ಕೊಂದು ನಮ್ಮದು ಬೇರೆ ರೇಂಜ್, ಒಂದು 7-8 ಜನ ನಮ್ಮದು ಟೀಮ್, ಸೆಟ್ ಟೀಮ್. ಅದು ಎಲ್ಲಿಯಾದರೂ ನಾವು ಭಜನೆಗಳಿದ್ದರೆ ನಮ್ಮನ್ನು ತುಂಬ ಪ್ರಿಫರ್ ಮಾಡ್ತಾಯಿದ್ರು. ಕಾಂಪಿಟೇಷನ್ಸ್ ಎಲ್ಲ ನಾವು ಯಾವಾಗಲೂ ಪ್ರಶಸ್ತಿಗಳು ಬರ್ತಾಯಿತ್ತು ನಮಗೆ, ಅದರೊಟ್ಟಿಗೆ ಹೋಗ್ತಾಯಿತ್ತು. ಹಾಗಾಗಿ ನನಗೆ ಅದೇನಾದ್ರು ಪ್ರಾಬ್ಲಮ್ ಆಗಿರಲಿಲ್ಲ. ಅಂದರೆ ನಾನು ಇಲ್ಲ, ತೊಂದರೆ ಇಲ್ಲ. ಬಟ್ ಅಮ್ಮ ಹೇಳ್ತಿದ್ರು, ನೀನು ಏನಾದರೂ ಮಾಡಲೇಬೇಕು, ಏನಾದರೂ ಮಾಡಬೇಕು, ಇದು ಸುಮ್ಮನೆ ಈಗೆಲ್ಲ ಬೇಡ, ಒಂದು ಜಾಬ್ ಅಂತ ಮಾಡ್ಕೊ ನೀನು
ಅದಕ್ಕೆ ಡಿಸೆಂಬರ್ ಬರುವಾಗ ಲಾಸ್ಟ್ ಇಯರ್ B.Ed ಕೋರ್ಸ್ ಇತ್ತು ನಮ್ಮದು, ಜನವರಿಯಲ್ಲಿ ಸ್ಟಾರ್ಟ್ ಆಗೋದು ಅದು ಆ ವರ್ಷದ B.Ed ಕೋರ್ಸ್. ನೀನು B.Ed ಜಾಯ್ನ್ ಆಗಬೇಕು ಹೇಳಿದರು. ನಾನು ಹೇಳಿದ್ದು ನನಗೆ ಟೀಚರ್ ಒಂದು ಆಗೋದಿಲ್ಲ, ಇದು ಬೇಡ, ಅದು ಲಾಸ್ಟ್ ಟೀಚರ್ ಬೇಡ ನನಗೆ, ನೀನು ಬೇರೆ ಹೇಳಿ ಟೀಚರ್ ಬೇಡ, ಇಲ್ಲ ನಾನು ಮ್ಯೂಸಿಕೇ ಮಾಡ್ತೇನೆ ಸಾಕು ಅನ್ನೋ ತಲೆಯಲ್ಲಿ ಇತ್ತು ನನಗೆ. ಬಟ್ ನನ್ನ ತಾಯಿ ಆಗ B.Ed ಮಾಡಿಸಿದ್ರು ನನ್ನದು. ನಾನು ಕರಾವಳಿ ಕಾಲೇಜಲ್ಲಿ B.Edಗೆ ಜಾಯ್ನ್ ಆಗಿ ಇನ್ನೊಂದು ಫ್ರೆಂಡ್ ಒಟ್ಟಿಗೆ ನಾವಿಬ್ಬರು. ಈಗ ಕರಾವಳಿ ಕಾಲೇಜಲ್ಲಿ ಅದು ಮಂಗಳೂರು ಕರಾವಳಿ ಕಾಲೇಜಲ್ಲಿ ನಾನು ಮಾಡಿದ್ದು. ಅಲ್ಲಿಂದ ಅಲ್ಲಿ ನಾನು ತುಂಬ ಚೇಂಜಸ್ ಬಂತು ನನಗೆ. ಅದರ ಒಟ್ಟಿಗೂ ನಾನು ಇನ್ಸ್ಪೆಕ್ಷನ್ ಏಜೆನ್ಸಿ ಅಂತ ಒಂದು ಕೊಚ್ಚಿಯಲ್ಲಿ ನಿಮ್ಮ ಈ ಫಿಶ್ ಮೀಲ್ ಮತ್ತು ಆ ಪೌಡ್ರಿಂಗ್ ಆಗುತ್ತಲ್ಲ ಫಿಶ್, ಅದು ಟ್ಯಾಬ್ಲೆಟ್ಸ್ ಎಲ್ಲ ಪೌಡ್ರಿಂಗ್, ಅದರ ಕೋರ್ಸು ಮಾಡಿದ್ದೇನೆ ಅದು ಮಧ್ಯದಲ್ಲಿ. ನಾನು ಆ 5 months ಗ್ಯಾಪಲ್ಲಿ ನಾನು ಆ ಕೋರ್ಸನ್ನು ಫಿನಿಶ್ ಮಾಡಿದ್ದೇನೆ. ಅದರಲ್ಲಿ ನನಗೆ ಆಫರ್ ಇತ್ತು. ಅಂದರೆ ಈ ಫಿಶ್ ಮೀಲಲ್ಲಿ ಬಯೋ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಈ ಇನ್ಸ್ಪೆಕ್ಷನ್ ಏಜೆನ್ಸಿ ಅಂತ ಬರುತ್ತೆ. ಅಂದ್ರೆ ಈಗ ನೀವು ಪೌಡರ್ ಗುಣಮಟ್ಟ ನೋಡುವವರು, ಅಂದ್ರೆ ಅದು ಚೀನಾ ಮತ್ತು ಅಲ್ಲಿಗೆಲ್ಲ ಇಂಪೋರ್ಟ್ ಆಗುತ್ತೆ. ಇಲ್ಲಿಂದ ನೀವು ಫಿಶ್ ಪೌಡರ್ ಆಗುತ್ತೆ, ಅದು ಟ್ಯಾಬ್ಲೆಟ್ ಆಗಿ ಇನ್ನೊಂದಾಗಿ ಅಲ್ಲಿಂದ ನೀವು ಒಂದು ಲ್ಯಾಬ್ ಅಲ್ಲಿ ವರ್ಕ್ ಮಾಡೋರು ಬೇಕು. ಅದು ಟ್ರೈನಿಂಗ್ ಕೊಚ್ಚಿಯಲ್ಲಿ ಎಲ್ಲ ನಡೀತದೆ. ಆ ಟ್ರೈನಿಂಗ್ ಅನ್ನು ನಾನು ತಗೊಂಡಿದ್ದೆ. ನಂಗೂ ಆ ಟ್ರೈನಿಂಗ್ ಸರ್ಟಿಫೈಡ್ ನಾನು. ಅದು ನಂಗೆ ಈ ಫಿಶ್ ಮಿಲ್ಗಳಲ್ಲಿ ಆ ಲ್ಯಾಬ್ ಡಿಪಾರ್ಟ್ಮೆಂಟ್ ಅಲ್ಲಿ ನಂಗೆ ಜಾಬ್ ಆಫರ್ ಇತ್ತು ಆ ಟೈಮಲ್ಲಿ ಕೂಡ. ನಾನು ಅಲ್ಲೂ ಥಿಂಕ್ ಮಾಡೋದು ಅಂದ್ರೆ ನಂಗೆ ಮ್ಯೂಸಿಕ್ ಹೋಗ್ಲಿಕ್ಕೆ ಆಗತ್ತಾ, ಮ್ಯೂಸಿಕ್ ಆಗತ್ತಾ. ದೆನ್ ಲಾಸ್ಟ್ಲಿ ನಾನು B.Ed ಇತ್ತು ಕೈಯಲ್ಲಿ, ಅಲ್ಲಿ ಇನ್ಸ್ಪೆಕ್ಷನ್ ಏಜೆನ್ಸಿಯಲ್ಲಿ ನಂದು ಇನ್ನೊಂದು ಸರ್ಟಿಫೈಡ್ ಇತ್ತು. ಅಲ್ಲೂ 2 ಆಪ್ಷನ್, ಇನ್ಸ್ಪೆಕ್ಷನ್ ಹೋಗ್ಬೇಕಾ B.Ed ಮಾಡಿ ಈಗ ಇದು ಮಾಡಿ ನಾನು ಟೀಚಿಂಗ್ ಹೋಗ್ಬೇಕಾ. ಆದ್ರೆ ಕ್ವಿಕ್ ಆಗಿ ನನಗೆ ಗೌರ್ಮೆಂಟಿಂದ ಅದು ಏಡೆಡ್ ಪೋಸ್ಟ್ ಆಫರ್ ಆಯ್ತು ಅಲ್ಲಿ. ನನ್ನ ತಲೆಯಲ್ಲಿ ಇತ್ತು ನಾನು ಪ್ರೈವೇಟ್ ಸೆಕ್ಟರ್ ಬೇಡ ನನಗೆ ಅಂತ, ಹೋಗ್ಬೇಕಂತ. ಕ್ವಿಕ್ಕಾಗಿ ನಾನು ಕೊಂಚಾಡಿಗೆ ಶಿಫ್ಟ್ ಆದೆ. ಆ ಸಮಯದಲ್ಲಿ ನನ್ನ ಸ್ವಲ್ಪ ಸಮಯಗಳು ತುಂಬ ಪ್ರಾಬ್ಲಮ್ ಇತ್ತು ನನಗೆ. 1.5 ವರ್ಷ 2 ವರ್ಷ ನಾನು ವರ್ಕ್ ಮಾಡುವಾಗ ನನಗೆ ಸ್ಯಾಲ್ರಿ ಇರಲಿಲ್ಲ. ಯಾಕಂದ್ರೆ ನನ್ನ ಫೈಲ್ ಮೂವಿಂಗಲ್ಲಿ ಇತ್ತು. ಅದೊಂದು ಪ್ರೋಸೆಸ್ ಇದೆ, ಏಡೆಡ್ ಪೋಸ್ಟ್ ಅಂತ ಹೇಳಿದ್ರೆ ನೀವು ಪೋಸ್ಟಿಂಗ್ ಅಲ್ಲಿ ವಿಧಾನಸೌಧ ತಲುಪಿದ ಮೇಲೆ ನಿಮಗೆ ಗೌರ್ಮೆಂಟ್ ಸ್ಯಾಲ್ರಿ ಬರುತ್ತೆ. ಅಲ್ಲಿ ತನಕ ನಿಮ್ಮ ಫೈಲ್ ಮೂವಿಂಗ್ ಅಲ್ಲೇ ಇರುತ್ತೆ. ಆ 2 ವರ್ಷಗಳು ನಂಗೆ ಸ್ಯಾಲ್ರಿ ಇರಲಿಲ್ಲ. ನಾನು ಯರ್ಮಾಳ್ ಟು ಮಂಗಳೂರು ಡೈಲಿ ಹೋಗಿ ಅಪ್ ಅಂಡ್ ಡೌನ್ ಮಾಡಬೇಕಿತ್ತು. ನನ್ನ ತಂದೆ ತಾಯಿಯಿಂದ ಕೇಳಲಿಕ್ಕೆ ನಂಗೆ ಅಷ್ಟು ಇದಿರಲಿಲ್ಲ. ನಂಗೆ ಕೊಡುವವರು ಅದೇನು ಪ್ರಾಬ್ಲಮ್ ಅಲ್ಲ, ಇನ್ನೊಂದು ಬಸ್ ಹತ್ತಬೇಕು, ಅದೆಲ್ಲ ಸಮಸ್ಯೆ ಇತ್ತು ನನಗೆ. ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೆ, ಲೇಟ್ ನೈಟ್ ಪ್ರೋಗ್ರಾಮ್ಸ್ ತಗೊಳ್ಳೋದು, 12 ಗಂಟೆ 1 ಗಂಟೆ ಶೋದನ್ನು ತಗೊಳ್ಳೋದು. ಮಂಗಳೂರಲ್ಲಿ ಇದ್ರೆ ಅಲ್ಲೇ ತಗೊಳ್ಳೋದು, ಅಲ್ಲಿ ನಿಲ್ಲಿಕ್ಕೆ ಆಗತ್ತಲ್ಲ, ಅದಕ್ಕೋಸ್ಕರ ಅಲ್ಲೇ ನಾನು ರಂಗದ ಏನು ಮ್ಯೂಸಿಕ್ ಎಲ್ಲ ಮಾಡಿ ಬೆಳಿಗ್ಗೆ ಶಾಲೆಗೆ ಹೋಗೋದು, ರಾತ್ರಿ 1 ಗಂಟೆ 2 ಗಂಟೆ ತನಕ ಮ್ಯೂಸಿಕ್ ಮಾಡೋದು. ಅಲ್ಲಿಂದ ಏನೊಂದು ಸ್ವಲ್ಪ ನಂಗೆ ಅಮೌಂಟ್ ಬರುತ್ತೆ, ಅದು ನಂಗೆ ಖರ್ಚಿಗೆ ಆಗ್ತಾ ಇತ್ತು. ಇನ್ನು ಶನಿವಾರ ಆದಿತ್ಯವಾರ ಕ್ಲಾಸಲ್ಲಿ ಏನಾದ್ರು ಬಂದರೆ ನಾನು ಅದನ್ನೆಲ್ಲ ಮೇಂಟೈನ್ ಮಾಡಿ ನನಗೆ ಒಂದು ಅದು ಅಲ್ಲಿಯ ಕ್ಲಾಸ್ಗೆ ಅಲ್ಲಿ ಹೋಗಿ ಬರಲಿಕ್ಕೆಲ್ಲ ನನಗೆ ಪ್ರಾಬ್ಲಮ್ ಏನೇ ಆಗಿರಲಿಲ್ಲ. ಹಾಗಾಗಿ ನಾನು ನನ್ನ ತಂದೆ ತಾಯಿ ಮೇಲೆ ಡಿಗ್ರಿ ಆದ್ಮೇಲೆ ನಾನು ಅಷ್ಟೇನು ಡಿಪೆಂಡ್ ಆಗಿರ್ಲಿಲ್ಲ. ಯಾಕಂದ್ರೆ ನಂಗೆ ಡಿಪೆಂಡ್ ಆಗಬಾರ್ದು ಅನ್ನೋದಿತ್ತು, ಸ್ವಾಭಿಮಾನ. ಅಂದ್ರೆ ನನ್ನ ತಂದೆ ತಾಯಿ ನಾವು ಅದೊಂದು ಬರುತ್ತಲ್ಲ, ಡಿಗ್ರಿ ಆದ್ಮೇಲೆ ನಾವು ನಮ್ಮದ್ ನಾವು ನೋಡ್ಕೊಳ್ಬೇಕು. ಅದೊಂದು ನಂಗೆ ತುಂಬಾ ಇದಿತ್ತು. ಅದಕ್ಕೆ ನಾನು ಪ್ರೋಗ್ರಾಮ್ಸ್ ಆಗಿರ್ಬೋದು ಅದಾಗಿರ್ಬೋದು ಎಲ್ಲ ಮಾಡ್ತಾ ಒಂದು ಮತ್ತೆ ಮೂವ್ಮೆಂಟ್ ಆಗ್ತಾ ಹೋಯ್ತು. ಆಮೇಲೆ ರಾಮಾಶ್ರಮ ಶಾಲೆಯಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ 2 ವರ್ಷಗಳ ಕಾಲ ಇದ್ದೆ ನಾನು. 2017-18 ಮತ್ತು 18-19 ನಾನು ಕೆಲಸ ಮಾಡಿದ್ದೇನೆ. ಓಕೆ. ಆಮೇಲೆ ಅದು ಶಾಲೆನೇ ಕ್ಲೋಸ್ ಆಯಿತು ಅಂತ? ಶಾಲೆ ಏನಾಯ್ತು ಅಂತ ಹೇಳಿದರೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು. ಒಂದು ಟೈಮಲ್ಲಿ ಕೊಂಚಾಡಿ ರಾಮಾಶ್ರಮ ಶಾಲೆ ಹೇಳಿದ್ರೆ ಬಹಳ ಪ್ರಸಿದ್ಧ ಶಾಲೆ. ಯಾಕಂದ್ರೆ ಬೇಕಾದಷ್ಟು ಒಳ್ಳೆಯ ಸ್ಪೇಸು, ಮತ್ತೊಂದು ಒಳ್ಳೆ ಸಿಟಿ ಹತ್ರ ಇರುವಂಥದ್ದು, ಗ್ರೌಂಡ್ ದೊಡ್ಡದು, ಎಲ್ಲ ವಿಷಯದಲ್ಲೂ ಕೊಂಚಾಡಿ ರಾಮಾಶ್ರಮ ಶಾಲೆ ಅಂದ್ರೆ ಬಹುಶಃ ನಮ್ಮ ದುರದೃಷ್ಟ ಅಂತ ಹೇಳಬಹುದು. ಆಗ್ಲೇ ಸರ್ಕಾರಗಳು ಒಂದಷ್ಟು ಅದಕ್ಕೆ ಅನುದಾನವನ್ನೇನಾದ್ರು ಕೊಟ್ಟಿದ್ರೆ ಇವತ್ತಿಗೂ ಒಂದಷ್ಟು ಮಕ್ಕಳಿಗೆ ಹೆಲ್ಪ್ ಆಗ್ತಿತ್ತು. ಓಕೆ, ಅದನ್ನ ಬಿಟ್ಟು ಆಮೇಲೆ ಮತ್ತೆ ಈ ಕಡೆ ಮತ್ತೆ ಜರ್ನಿ ಉಡುಪಿಗೆ. ಮತ್ತೆ ನನ್ನ ತಲೆಯಲ್ಲಿತ್ತು ನನಗೆ ನನ್ನ ಸಂಗೀತಕ್ಕೆ ಒಂದು ಹೆಲ್ಪ್ಫುಲ್ ಆಗುವ ನನಗೆ ಶಾಲೆ ಬೇಕು. ಆ ಒಂದು ತಲೆಯಲ್ಲಿ ಇತ್ತು ನನಗೆ, ಸಂಗೀತಕ್ಕೆ ಫಸ್ಟ್ ಪ್ರಿಫರೆನ್ಸ್, ಮ್ಯಾಥ್ಸಿಗೆ ಅಂತ ಹೆಲ್ಪ್ಫುಲ್ ಆಗಬೇಕು. ನಾನು ಯಾವತ್ತು ನಾನು ಕಲಿಯೋಗಿ ಎನಿಸ್ತದೆ ನಮಗೆ ಈಗ ಇಷ್ಟಲ್ಲಿ ಇದೆ, ನಾವು ಹೋಗಿ ಕಾರ್ಕಳಕ್ಕೆ ಹೋಗಿ ಕಲಿಬೇಕಿತ್ತು. ಆ ಸ್ಕೂಲಲ್ಲಿ ಆ ಲೆವೆಲಲ್ಲಿ ನಮ್ಗೆ ಯಾರು ಹೇಳ್ಕೊಡೋರಿಲ್ಲ, ಏನಿಲ್ಲ, ಅದಕ್ಕೊಂದು ಲಿಫ್ಟ್ ಇಲ್ಲ ಅಲ್ಲಿ ಸ್ಕೂಲಲ್ಲಿ ನಾವು ಕಲಿಯುವಾಗ.
ಅದು ನನಗೆ ತುಂಬ ಕಾಡ್ತಾ ಇತ್ತು. ಈಗ ನಾವು ಭಜನೆ ಮಾಡ್ತೇವೆ, ಏನು ಮಾಡ್ತೇವೆ ಈ ಟೈಪ್ ಈಗೆಲ್ಲ ಕುಣಿತ ಭಜನೆ ಅದೆಲ್ಲ ಮಾಡರ್ನೈಸ್ ಆಗಿದೆ, ಅದು ಎಲ್ಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆ ಟೈಮಲ್ಲಿ ಅದೆಲ್ಲ ಮನೆಗಳಲ್ಲಿ ಭಜನಾ ಮಂದಿರಗಳಲ್ಲಿ ಮಾತ್ರ ನಡೀತಿತ್ತು, ನಗರ ಭಜನೆ ಅಷ್ಟೇ ಮಾಡ್ತಿದ್ದ. ಸ್ಕೂಲಲ್ಲೆಲ್ಲ ಆ ಮಕ್ಕಳಿಗೆ ಪರಂಪರೆ ಆ ನಮ್ಮ ಸಂಸ್ಕೃತಿ ಬಗ್ಗೆ ಯಾರು ಹೇಳ್ಕೊಡೋರಿಲ್ಲ. ನಾನು ಅದು ಕಾಪ್ಟ್ ಮಾಡ್ತಿದ್ದೆ, ಯಾವ ಸ್ಕೂಲ್ ಉಂಟಾಗಿ ನಾನು ಈಚೆ ಬಂದು ನಂಗೆ ಅರ್ಜೆಂಟ್ ಏನಿಲ್ಲ, ನಂದು ಪ್ರೋಸೆಸ್ ಜರ್ನಿ ಇದೆ, ನಂಗೆ ಕ್ಲಾಸ್ ಇದೆ, ನಂಗೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ನಂಗೆ ಆ ಟೀಚಿಂಗ್ ಹೋಗ್ಬೇಕಾದ್ರೆ ಆ ಟೈಪ್ ಇರಬೇಕು, ನಿಮ್ಮ ಕನಸಿನ ಒಂದು ಆಯ್ಕೆ ಬೇಕು. ಅದಕ್ಕೋಸ್ಕರ ನಾನು ಲಾಸ್ಟ್ ಆನಂದಾಶ್ರಮ ನಂಗೆ ಆನಂದ ತೀರ್ಥ ನಂಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ಅಲ್ಲಿ ನಮಗೆ ಎಲ್ಲ ನಮ್ಮ ಏನು ಸಂಸ್ಕೃತಿ ಇದೆ ಅದು ಎಲ್ಲ ಒಂದು ಮಿಶ್ರಣ, ಅದು ಎಲ್ಲ ಸಿಗುತ್ತೆ, ನಾವು ಕಲೀಲಿಕ್ಕೂ ಸಿಗ್ತದೆ ಖಂಡಿತವಾಗಿ. ಯಾಕೆಂದರೆ ಒಬ್ಬ ಯಾವುದೇ ಒಂದು ರಂಗದ ಕಲೆಗಳನ್ನಾಗಲಿ ಅದು ಯಾವುದೇ ಒಂದು ಕಲಾ ಪ್ರಕಾರವನ್ನು ಕಲಿಸುವವನಿಗೆ ಅವ ನಿತ್ಯ ವಿದ್ಯಾರ್ಥಿ ಆಗಿರ್ತಾನೆ. ಅವನಲ್ಲಿ ಏನಂದರೆ ಅದನ್ನು ಡಿಲೀಟ್ ಮಾಡಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಅದಂದರೆ ಎವ್ರಿ ಡೇ ರಿಫ್ರೆಶ್ ಆಗ್ತಾನೆ ಇರ್ತದೆ, ಮತ್ತೆ 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 ರಿಫ್ರೆಶನ್ ಆಗ್ತದೆ. ಮತ್ತು ರಿಫ್ರೆಶ್ ಜೊತೆಗೆ ನಾವು ಇನ್ನೂ ಅದರಲ್ಲಿ ಪಕ್ಕ ಆಗಲಿಕ್ಕೆ ಒಂದು ಸಹಕಾರ ಆಗ್ತದೆ. ಆನಂದ ತೀರ್ಥ ವಿದ್ಯಾಲಯದಲ್ಲಿ ಹೇಗೆ ನಡೀತಾ ಇದೆ ಕ್ಲಾಸಸ್ ಅಂತ? ಅಲ್ಲಿ ನಮಗೆ ಹಳ್ಳಿ, ಈಗ ನಾನು ಕಲಿಸುವಾಗ ಒಂದು ಆಲ್ಮೋಸ್ಟ್ ನನಗೆ 350-400 ಮಕ್ಕಳಿದ್ದಾರೆ. ಓಕೆ. ನಾನು ಸಂಗೀತ ಪಾಠ ಮಾಡುವಾಗ ನನ್ನ ಇನ್ಸ್ಟ್ರೂಮೆಂಟ್ ಮತ್ತು ಇದರ ಬಗ್ಗೆ ಮಾಡುವಾಗ ಮಕ್ಕಳಿದ್ದಾರೆ, 350 ಮಕ್ಕಳಿದ್ದಾರೆ ನನಗೆ. ಆ್ಯಂಡ್ ನನ್ನ ಸಬ್ಜೆಕ್ಟ್ಸ್ ಬಂದು ಮ್ಯಾಥ್ಸ್ ಸಬ್ಜೆಕ್ಟ್ಸ್, ಅದು ನಮ್ಮ ಕ್ಲಾಸಿಗೆ ನಾನು ಮಾಡಲೇಬೇಕು. ಮತ್ತು ಈ ನಮ್ಮ ಬೇರೆ ಕಾಂಪಿಟೇಷನ್ಗಳೆಲ್ಲ ಬರುತ್ತೆ, ಸ್ಪರ್ಧೆಗಳು ನಡೀತದೆ, ಅದಕ್ಕೆ ಮಕ್ಕಳನ್ನು ನಾವು ತಯಾರು ಮಾಡೋದಾಗಿರ್ಬೋದು. ನಾನು ಅಂತಲ್ಲ, ಎಲ್ಲ ತುಂಬ ಒಂದು ನಮ್ಮ ಟೀಮೇ ಇದೆ, ಎಲ್ಲ ತುಂಬ ಟೀಚರ್ಸ್ ಟ್ಯಾಲೆಂಟೆಡ್ ಆಗಿದ್ದಾರೆ, ತುಂಬ ಟ್ಯಾಲೆಂಟ್ ಟೀಚರ್ಸ್ ಒಂದೊಂದು ಡಿಪಾರ್ಟ್ಮೆಂಟೆಲ್ಲ ಟ್ಯಾಲೆಂಟೆಡ್ ಇದ್ದಾರೆ. ಡ್ರಾಮಾ ಆಗಿರ್ಬೋದು, ಅವರು ಅದರ ಟ್ರೈನಿಂಗ್ ಎಲ್ಲ ತಗೊಂಡವರು ಇದ್ದಾರೆ, ಡ್ಯಾನ್ಸ್ ಆಗಿರ್ಬೋದು ಅದರ ಟ್ರೈನ್ಡ್ ಇದ್ದಾರೆ, ಅವರು ಕ್ಲಾಸ್ ಮಾಡುವವರಿದ್ದಾರೆ ಅಂತ ತುಂಬ ಜನ ಇದ್ದಾರೆ. ನಮ್ಮ ಸಾಹಿತ್ಯದಲ್ಲೂ ತುಂಬ ಹೆಸರು ಮಾಡಿದ ಟೀಚರ್ಸ್ ಇದ್ದಾರೆ ಅಂತ. ಎಲ್ಲರಿಗೂ ಒಂದು ಹೆಲ್ಪ್ಫುಲ್, ಆ ಡಿಪಾರ್ಟ್ಮೆಂಟ್ ವೈಸ್ ಅವರು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಈಗ ನಾವಿರುವಾಗ ಅಂಥ ಟೀಚರ್ಸ್ ಎಲ್ಲ ನಮಗೆ ಅವಕಾಶಗಳಿಲ್ಲ. ಈಗ ಕೇಳು ಅಂತ ಹೇಳೋದು ನಮ್ಮ ಹತ್ರ ಫೀಡ್ಬ್ಯಾಕ್ ಇಲ್ಲ, ಯಾರು ಹೇಳುವವರಿಲ್ಲ. ಬಟ್ ನಮ್ಮ ಸ್ಕೂಲಲ್ಲಿ ಹಾಗೆ ಇಲ್ಲ, ಅದು ಎಲ್ಲ ಒಂದು ಪ್ಯಾಕೇಜ್, ಅದು ನಾಟ್ ಓನ್ಲಿ ಫಾರ್ ಎಜುಕೇಶನ್ ಅಂತ. ಎಜುಕೇಶನ್ ಫೀಲ್ಡ್ ಅನ್ನು ಮಾತ್ರ ಅವರು ಕೌಂಟ್ ಮಾಡಿಲ್ಲ, ಅವರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಲ್ಲಿ ಅವರು ಹುಷಾರಿದ್ದಾರೆ ಅವರನ್ನೆಲ್ಲ ಸೇರಿಸ್ಕೊಂಡು. ಈಚ್ ಸೈಡ್ ಎಜುಕೇಷನು ನಡೀತದೆ. ಅದನ್ನು CBSE ಕಾರಿಕ್ಯುಲಮಲ್ಲಿ ನಿಮಗೆ ಎಜುಕೇಷನ್ ಈ ಟೈಮ್ ಟು ಟೈಮ್ ಇಷ್ಟು ಸಬ್ಜೆಕ್ಟ್ಸ್ ಆಗಬೇಕು, ಇಷ್ಟು ನೋಟ್ಸ್ ಇದಾಗಬೇಕು, ಅದು ಎಲ್ಲರಿಗೂ ಒಂದೇ ಲೆಕ್ಕ ಇರುತ್ತೆ, ಅದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ. ಅದನ್ನು ಅದರೊಟ್ಟಿಗೆ ಅದು ಹೋಗ್ತಾ ಇರ್ತದೆ, ಅದರೊಟ್ಟಿಗೆ ಇದು ಕೂಡ ಪ್ರೋಸೆಸ್ಸಲ್ಲಿ ಹೋಗ್ತಾ ಇರುತ್ತೆ ಮಕ್ಕಳಿಗೆ. ಹಾಗೇನಾಗುತ್ತೆ, ನೀವು ಇನ್ನೊಂದು ಕಡೆ ಹೋಗಿ ಡಿಪೆಂಡ್ ಆಗಬೇಕಾಗಿಲ್ಲ. ನೀವು ಒಂದು ಸ್ಕೂಲಲ್ಲಿ ಇರುವಾಗ ನಿಮಗೆಲ್ಲ ಇದೆಲ್ಲ ಸ್ವಲ್ಪ ಅದರ ಲಿಫ್ಟ್ ಆಗುವಾಗ ಆಟೋಮೆಟಿಕ್ ಮತ್ತೆ ಮತ್ತೆ ನಾವು ಹೌದೌದು ಅವಕಾಶಗಳು ಉಂಟು. ನೀವು ಹುಡುಕಿಕೊಂಡು ಹೋಗಬೇಕು ಅಂತೇನಿಲ್ಲ, ಅವಕಾಶಗಳ ಹತ್ರನೇ ನೀವು ಯಾವುದನ್ನು ತಗೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಇದು ನಿಜವಾಗ್ಲೂ ಒಂದು ಸ್ಟೂಡೆಂಟ್ಸಿಗೆ ಅವರ ಏನು ಹೇಳ್ತಾರೆ ಆ ಒಂದು ಟೈಮಲ್ಲಿ ಅವರಿಗೆ ಸಿಗುವಂಥ ಒಳ್ಳೆ ಅವಕಾಶ ಅಂತ ಅಂದ್ಕೊಳ್ತೇನೆ. ಎಸ್ಪೆಷಲ್ ಏನಂದರೆ ಈ ಪ್ರತಿದಿನ ನೋಟ್ಸು ಪಾಠ ಕೇಳಿ ಒಂದೇ ಏನು ಸ್ಟ್ರೆಸ್ಸಿಂದ ಹೊರಗೆ ಬರಬೇಕಾದ್ರೆ ಇಂಥದ್ದೆಲ್ಲ ಬೇಕು ಖಂಡಿತ. ನೀವು ಇಲ್ಲಾದರೆ ಸ್ಟ್ರೆಸ್ಸಿಂದ ಹೊರಗೆ ಬರಲಿಕ್ಕೆ ಕಷ್ಟ. ಒಂದು ಓದೋದನ್ನು ಈಗ ನಾನು ಡೈರೆಕ್ಟ್ಲಿ ಓದ್ತಾ ಇದ್ದೇನೆ, ಒಂದು ನಾನು ಸ್ಟ್ರೆಸ್ಸಿಂದ ಹೊರಗೆ ಬಂದು ಸ್ವಲ್ಪ ಪ್ಲೇ ಮಾಡೋದಾಗಿರ್ಬೋದು, ಆಟ ಆಡೋದಾಗಿರ್ಬೋದು, ಎಲ್ಲ ಬೇಕು. ಇಲ್ಲ ಅಂತ ಹೇಳಿದ್ರೆ ಅಲ್ಲ ಒಂದಕ್ಕೆ ಫಿಕ್ಸ್ ಆಗಿಬಿಡ್ತೇವೆ ನಮ್ಮ ಮನಸ್ಸು. ಮತ್ತೊಂದು ಈಗಿನ ಕಾಲಕ್ಕೆ ಕಷ್ಟ ಆಗ್ತದೆ, ಒಂದನ್ನೇ ಫಿಕ್ಸ್ ಮಾಡ್ಕೊಳ್ಳೋದು. ಮುಂಚೆ ನಡೀತಾ ಇತ್ತೇನು, ಈಗ ತುಂಬಾ ಕಾಂಪಿಟೇಟಿವ್ ವರ್ಲ್ಡ್ ಇದು, ಎಲ್ಲದರಲ್ಲೂ ನಾವು ಇರಬೇಕಾಗತ್ತೆ. ಈಗ ನಿಮ್ಮ ಸ್ಟೇಜ್ ಫೇಸಿಂಗ್ ಆಗಿರ್ಬೋದು, ಸ್ಟೇಜಲ್ಲಿ ಮಾತಾಡೋದಾಗಿರ್ಬೋದು, ಅದೆಲ್ಲ ಕೌಂಟ್ ಆಗುತ್ತೆ ತುಂಬ. ಅದು ಸ್ಕೂಲ್ ಲೆವೆಲಲ್ಲೇ ಬಂದರೆ ಒಳ್ಳೇದು. ಅದೇ ನಾವು ಇಂಟರ್ವ್ಯೂ ಹೋದಾಗಲೂ ಅದು ಬಹಳಷ್ಟು ಮುಖ್ಯ ಆಗುತ್ತೆ. ಜಾಬ್ ಅನ್ನೋದು ಲಾಸ್ಟ್ ಅಲ್ಟಿಮೇಟ್ ಜಾಬ್ ಅಲ್ಲ, ನಾವು ಕಲಿಯೋದು ಎಲ್ಲ ಬಂದು ಲಾಸ್ಟ್ ಯಾವುದಕ್ಕೆ ಅವನು ಮತ್ತೆ ಜಾಬ್ ಪ್ಲಸ್ ಅವನ ಕಮ್ಯುನಿಕೇಶನ್ ಸ್ಕಿಲ್ ಅದೆಲ್ಲ ಬರುವಾಗ ಇಟ್ಕೊಂಡು ಬಂದ್ರೆ ಅವನಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನು ಉಂಟು ಗೊತ್ತಾಗೋದೇ ಕಮ್ಯುನಿಕೇಶನ್ ಸ್ಕಿಲ್ ಇಂದಾಗಿ. ಯಾವ ತರ ಮಾತಾಡ್ತಾನೆ ಅನ್ನೋದು ಪ್ರತಿಯೊಂದಕ್ಕೆ ನಮಗೆ ನಾವು ತಿಳಿದ ಮಟ್ಟಿಗೆ. ಯಾಕಂದ್ರೆ ನಿಮ್ಮ ಸಾಫ್ಟ್ವೇರ್ ಏನು ಫೀಲ್ಡ್ ಇದೆ ಅಲ್ಲಿ ಹೋದಾಗ ಫಸ್ಟ್ ಅವ್ರು ಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಹೇಳ್ತಾರೆ. ಸೊ ಇದಕ್ಕೆಲ್ಲ ಇಂಥ ಒಂದು ಮಾಧ್ಯಮಗಳು ಬಹಳಷ್ಟು ಸಹಕಾರಿಯಾಗುತ್ತೆ ಅಂತ ಅನ್ಕೊಳ್ಬೋದು. ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ, ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಇದು. ಶೋಧನ್ ಯರ್ಮಾಳ್ ಎನ್ನುವಂತಹ ವೃತ್ತಿಯಲ್ಲಿ ಅಧ್ಯಾಪಕರು, ಪ್ರವೃತ್ತಿಯಲ್ಲಿ ಸಂಗೀತ ಅಧ್ಯಾಪಕರಾಗಿ ಅನೇಕ ರಂಗಭೂಮಿಗಳಲ್ಲಿ ತನ್ನದೇ ಆದಂತಹ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂತಹ ಅದ್ಭುತ ಕಲಾ ಪ್ರತಿಭೆ ಶೋಧನ್ ಯರ್ಮಾಳ್. ಅವ್ರ ಜೊತೆ ಇನ್ನೊಂದಷ್ಟು ಮಾತಾಡೋದಿದೆ, ಅದಕ್ಕೆ ಮುನ್ನ ಸಣ್ಣ ವಿರಾಮ.
ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ನಮ್ಮ ಜೊತೆಗಿದ್ದಾರೆ ಉಡುಪಿ ಜಿಲ್ಲೆ ಕಂಡಂತಹ ಅದ್ಭುತ ಸಂಗೀತ ಪ್ರತಿಭೆ ಶೋಧನ್ ನಿರ್ಮಾಳ್ ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಶೋಧನ್ ಸರ್, ಈಗ ನಾನು ನಿಮ್ಮ ಕ್ಲಾಸ್ ಬಗ್ಗೆ, ನಿಮ್ಮ ಮಕ್ಕಳ ವಿಚಾರದ ಬಗ್ಗೆ, ನಿಮ್ಮ ಪ್ರೊಫೆಷನ್ ಬಗ್ಗೆ ಒಂದಷ್ಟು ಮಾತಾಡಿದ್ವಿ. ಈಗ ನನಗೆ ನಿಮ್ಮಲ್ಲಿರುವಂಥ ಇನ್ನೊಂದು ಆಸಕ್ತಿ ವಿಷಯ ಏನಂದರೆ ರಂಗಭೂಮಿ. ಇದರ ಬಗ್ಗೆ ಹೇಳಿ, ಇದರ ಒಡನಾಟ ಹೇಗೆ? ನಾನು ರಂಗಭೂಮಿಗೆ ಬಂದದ್ದು 2016ರಲ್ಲಿ. ಅದೇ ನಾನು BEd ಆದಮೇಲೆ ರಂಗಭೂಮಿ ನನಗೆ ಪರಿಚಯ ಆದದ್ದು. ರಂಗಭೂಮಿಯಲ್ಲಿ ನಾನು ನೋಡಿದ ರಂಗಭೂಮಿ ಫಸ್ಟಿಗೆ ನೋಡ್ತಾ ಇದ್ದ ಈ ತುಳು ಕಮರ್ಷಿಯಲ್ ಡ್ರಾಮಾ ಮಾತ್ರ. ನನಗೆ ಅದನ್ನು ಬಿಟ್ಟು ರಂಗಭೂಮಿ ಬೇರೆ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನಾನು ನೋಡೇ ಇಲ್ಲ ಥಿಯೇಟರ್ ಡ್ರಾಮಾಗಳನ್ನು, ನಾನು ನೋಡೇ ಇರಲಿಲ್ಲ. ಈ ಥಿಯೇಟರ್ ವೈಸ್ ಏನು ಡ್ರಾಮಾಗಳು ನಡೀತದೆ ಅದರ ಬಗ್ಗೆ ನಮಗೆ ತೋರಿಸೋರು ಇಲ್ಲ, ನಾನು ನೋಡಲಿಕ್ಕೆ ಯಾರು ಹೇಳಿಕೊಟ್ಲೂ ಇಲ್ಲ. ನಾವು ಒಂದು ಕಮರ್ಷಿಯಲ್ ಡ್ರಾಮಾ, ಈ ತುಳು ಡ್ರಾಮಾಸ್ ಏನು ನಡೀತದೆ ಅದನ್ನು ಮಾಡ್ತಾ ನಮ್ಮ ಸುತ್ತಮುತ್ತ ಜಾತ್ರೆ ನೇಮ ಕೋಲಗಳಲ್ಲಿ, ಆಮೇಲೆ ಸಂಘ ಸಂಸ್ಥೆಯ ವಾರ್ಷಿಕೋತ್ಸವಗಳಲ್ಲಿ, ಯುವಕ ಮಂಡಗಳಲ್ಲಿ ಎಲ್ಲದರಲ್ಲಿ ಆಗ್ತಿದ್ದು ಕಮರ್ಷಿಯಲ್ ಡ್ರಾಮಾಗಳೇ. ಹಾಗಾಗಿ ನನಗೇನಾಯಿತು, ಅದು ಲೇಟ್ ನೈಟ್ ತುಂಬ ಶೋಸ್ ಇರುತ್ತೆ, ಅಂದರೆ ರಾತ್ರಿ ಹೊತ್ತು ಬರಬೇಕು. ನಾನು ಮ್ಯೂಸಿಕ್ ಮಾಡ್ತಾ ಇದ್ದೆ, ಅಲ್ಲಿ 2 ಗಂಟೆ 3 ಗಂಟೆ ಆಗುತ್ತೆ. ನಾವು ನಮ್ಮ ಈ ಟೀಚಿಂಗ್ ಪ್ರೊಫೆಷನ್ ಇಟ್ಕೊಂಡು ಅದನ್ನೆಲ್ಲ ಲೇಟ್ ನೈಟ್ ಬರೋದು, ನಾಳೆ ಬಂದು ಕ್ಲಾಸ್ ಮಾಡೋದು ತುಂಬ ಹೆವಿ ಆಯಿತು. ಇನ್ನು ಕ್ಲಾಸ್ ತಗೊಂಡು ಹೋಗುವಾಗ ಎಲ್ಲ ಇನ್ನು ನನಗೆ ಕಿರಿಕಿರಿ ಆಯಿತು ಹೋಯಿತು. ಅದಕ್ಕೆ ನನಗೆ 2016ರಲ್ಲಿ ಒಂದು ನಮ್ಮ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ ನಡೆಯಿತು ರಂಗಭೂಮಿ ಉಡುಪಿಯವರಿಂದ, ನಮ್ಮ ಉಡುಪಿಯಲ್ಲಿ. ಅದಕ್ಕೆ ಸುಮನಸ ಅನ್ನುವ ಮೇರು ಸಂಸ್ಥೆ, ಉಡುಪಿ ಮಲ್ಪೆಯ ಸುಮನಸ ಸಂಸ್ಥೆ ನನ್ನನ್ನು ಸಂಗೀತ ಕೊಡ್ಲಿಕ್ಕೆ ಕರೆದ್ರು. ಅದು ದಾರಾಶಿಕ ಅನ್ನೋ ಡ್ರಾಮಾ. ಅಲ್ಲಿ ಚೇತನ್ ತುಮಕೂರು ನೀನಾಜಮ್ ಟ್ರೈನ್ ಮಾಡಿ ಬಂದಿದ್ರು. ಅವರು ಡೈರೆಕ್ಟರ್ ಆಗಿದ್ದರು. ನನಗೆ ಮ್ಯೂಸಿಕ್ ಕೊಡಿ ಅಂತ ಹೇಳಿದ್ದಾರೆ, ಅಷ್ಟೇ ಬಿಟ್ಟರೆ ನನಗೆ ಮ್ಯೂಸಿಕ್ ಅಂದರೆ ಹೀಗೆ ಗೊತ್ತಿರೋದು. ಕಮರ್ಷಿಯಲ್ ಡ್ರಾಮಾದ ಏನು ನಾವು ಕೊಡ್ತಾ ಇತ್ತು ಅದೇ ಮ್ಯೂಸಿಕ್. ಅವ್ರು ಹೇಳಿದ ಮ್ಯೂಸಿಕ್ ಹಾಗೆ ಅಲ್ಲ, ಹೀಗೆ ನಿಮ್ಮ ಶಾಸ್ತ್ರೀಯ ಸಂಗೀತ ಎಲ್ಲ ಬೇಕು, ಅದಕ್ಕೆ ಆಲಾಪನ್ಸ್ ಎಲ್ಲ ಬೇಕು, ಇದೆಲ್ಲ ಬೇಕು ಅಂತ ಹೇಳ್ತಿದ್ರು. ಅವರು 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ದಾರಾಶಿಕ ಡ್ರಾಮಾಗೆ 1 ತಿಂಗಳು ಜಾಸ್ತಿ ಅವ್ರ ಟೀಮ್ ಪ್ರಾಕ್ಟೀಸ್ ಮಾಡ್ತಾಯಿತ್ತು. ನಾನು ಫಸ್ಟ್ ಇಯರ್ ನನಗೆ ಬಾಂಬೆ ಶೋ ಸಿಕ್ಕಿತ್ತು 2016ರಲ್ಲಿ. ಫಸ್ಟ್ ಇಯರ್ ಬಾಂಬೆ ಶೋನಂತ. ನನಗೆ ಬಾಂಬೆ ಸ್ಕಿಪ್ ಮಾಡಲಿಕ್ಕಿಲ್ಲ. ನಾನು ಇವರಿಗೆ ಆಗೋದಿಲ್ಲ. ನನಗೆ ಡ್ರಾಮಾ ಅಂದರೆ ನನ್ನ ಇಷ್ಟೇ, ನನ್ನ ತಲೆಯಲ್ಲಿಗೆ ಡ್ರಾಮಾ ಅಂದರೆ ಇಷ್ಟೇ, ಕಮರ್ಷಿಯಲ್, ಅದಕ್ಕಿಂತ ಬೇರೆ ಎಕ್ಸ್ಪೆಕ್ಟ್ ಇಲ್ಲ ಅಂತ ನನ್ನ ತಲೆಯಲ್ಲಿತ್ತು. ಅದಕ್ಕೆ ನಾನು ಬಾಂಬೆಗೆ ಶೋ ತಗೊಂಡು, ಬಾಂಬೆಯಿಂದ ನಾನು ಅರ್ಜೆಂಟಾಗಿ ನನಗೆ ಇವರು ಬರಲೇಬೇಕು, ಹೀಗೆ ಬರಲೇಬೇಕು ಹೇಳಿದ್ದಕ್ಕೆ ನಾನು ಒಪ್ಕೊಂಡಾಗಿತ್ತು. ಅದಕ್ಕೋಸ್ಕರ ನಾನು ಅಲ್ಲಿಯ ಶೋ ಬಿಟ್ಟು ಫಸ್ಟ್ ಟೈಮ್ ನಾನು ಫ್ಲೈಟಲ್ಲೂ ಬರೋದು ಫಸ್ಟ್ ಟೈಮ್ 2016ರಲ್ಲಿ ನಾನು ಫ್ಲೈಟಲ್ಲಿ ಕ್ವಿಕ್ ಆಗಿ ಬಂದೆ ನಮ್ಮ ಊರಿಗೆ. ನನ್ನ ದಾರಾಶಿಕೋಗಾಗಿ ಬಂದೆ. ಬಾಂಬೆಗೆ ಹೋಗಿದ್ದು ಉದ್ದೇಶ, ನನ್ನ ಭಜನಾ ತಂಡ ಫಸ್ಟ್ ಇಯರ್ ಬಾಂಬೆಗೆ ನಾವು ಟೀಮ್ ಹೋಗಿತ್ತು. ನಮ್ಮದು ಪ್ರೋಗ್ರಾಮ್ ಎಲ್ಲ ಮುಗ್ದಿದೆ, ಅವ್ರಿನ್ ಬಸ್ ಇಟ್ಕೊಂಡು ಬರಬೇಕು. ಬರುವ ದಿವಸ ಅವ್ರು ಬರ್ತಾರೆ. ಬಟ್ ನಾನು ಅದಕ್ಕಿಂತ 1 ದಿವಸ ಮುಂಚೆ ಬಂದೆ, ಯಾಕೆಂದರೆ ಇಲ್ಲಿ ಕಾಲ್ ಮೇಲೆ ಕಾಲ್, ನೀವು ಬರಲೇಬೇಕು. ಬಂದ ಮೇಲೂ ನನಗೆ ನನ್ನ ಫ್ರೆಂಡ್ ಇನ್ನೊಬ್ಬರು ಇದ್ದರು, ಅವರು ಬಂದರು, ಮನೆಗೆ ಬಂದರು. ಹೀಗೆ ಪ್ಯಾಟರ್ನ್ಸ್ ಎಲ್ಲ ಇದೆ, ಹೀಗೆ ನೀವು ಒಂದು ರಾಗ ಮಾಡಿ, ಅಲ್ಲಿ ಕ್ವಿಕ್ಕಾಗಿ ಒಂದು ರಾಗ ಮಾಡಿ ಸ್ವರ ಎಲ್ಲ ಬರೆದು ಕೊಟ್ಟುಬಿಟ್ಟೆ ನಾನು. ಮತ್ತು ಅವರು ನಾಳಿಂದ ಪ್ರಾಕ್ಟೀಸ್ ಬರಬೇಕು, ಹೀಗೆ ಮಲ್ಪೆಯಲ್ಲಿ ಪ್ರಾಕ್ಟೀಸ್ ಹೇಳಿದ್ದು. ಮಲ್ಪೆಯಲ್ಲಿ ನನಗೆ ಪರಿಚಿತ, ನನ್ನ ಊರು ಸಂಸ್ಥೆ ಅಲ್ಲೇ ಇದೆ. ಸಂಸ್ಥೆ ಹುಟ್ಟೋ ಮುಂಚೆ ನಾನು ಇದು ದಾರಾಶಿಕ ಡ್ರಾಮಾ ಎಲ್ಲ ಆದದ್ದು ನಂದು. ನಾನು ಮಲ್ಪೆಗೆ ಹೋದೆ ಪ್ರಾಕ್ಟೀಸ್ಗೆ ಅಂತ ಹೋದೆ. ಪ್ರಾಕ್ಟೀಸ್ಗೆ ಫಸ್ಟ್ ಚೇತನ್ ತುಮಕೂರು ಅದು ದಾರಾಶಿಕ ಡ್ರಾಮಾ ಮಾಡ್ತಾಯಿದ್ರು, ಔರಂಗಜೇಬ್ನೆಲ್ಲ ರೋಲ್ಸ್ ಎಲ್ಲ ಇತ್ತು. ಅದಕ್ಕೆಲ್ಲ ಮ್ಯೂಸಿಕ್ ಕೊಟ್ಟೆ ನಾನು. ಒಂದು 2 ದಿವಸದಲ್ಲೇ ನಮಗೆ ಡ್ರಾಮಾ ಕಾಂಪಿಟೇಷನ್ ಅದು ಕೂಡ. ಅವ್ರು ತುಂಬ ಪ್ರೈಡಾಗಿ ತಗೊಂಡಿದ್ರು ಸಂಸ್ಥೆ, ಅಂದರೆ ಕಾಂಪಿಟೇಷನ್ ಅಷ್ಟು ಲೆವೆಲಲ್ಲಿ ಇರಬೇಕು. ನಾನು ಮ್ಯೂಸಿಕ್ ಎಲ್ಲ ಮಾಡಿದೆ, ಅವರಿಗೆ ಖುಷಿ ಆಯಿತು ಚೇತನ್ ತುಮಕೂರು. ಮತ್ತು ನಾವು ಡ್ರಾಮಾ MGM ಅಲ್ಲಿ ನಡೀತು. ನನಗೆ ಅಷ್ಟು ತಲೆಯಲ್ಲೇ ಇಲ್ಲ ಅದು ಸ್ಟೇಟ್ ಲೆವೆಲ್ ಡ್ರಾಮಾ, ಇಷ್ಟು ವಿಷಯ ಅಂದರೆ ಅಷ್ಟು ಅದಕ್ಕೆ ಇದಿದೆ. ಅಂದರೆ ಕರ್ನಾಟಕದಿಂದ ತುಂಬ ಡೈರೆಕ್ಟರ್ಸ್ ಬರುತ್ತಾರೆ, ಇಷ್ಟೆಲ್ಲ ರಂಗಭೂಮಿ ಇದೆಲ್ಲ ತುಂಬ ಪ್ರೊಫೆಸರ್ಸ್ ಎಲ್ಲ ಇದ್ರು ಅಲ್ಲಿ. ನಾನು ನೋಡುವಾಗ ನನಗೆ ಇಷ್ಟೆಲ್ಲ ಟೆನ್ಷನ್ ಆಯ್ತು, ಇಷ್ಟೆಲ್ಲ ಇದ್ದಾರೆ, ಐ ಶುಡ್ ಗಿವ್ ಮೈ ಬೆಸ್ಟ್, ನಾನು ಇಲ್ಲಿ ಬೆಸ್ಟ್ ಕೊಡಲೇಬೇಕಾಗತ್ತೆ ಅಂತ ನಾನು ಥಿಂಕ್ ಮಾಡಿದೆ ಅಲ್ಲೇ. ಅದಕ್ಕೋಸ್ಕರ ನಾನು ಅಲ್ಲಿ ಫಸ್ಟ್ ಮ್ಯೂಸಿಕ್ ಮಾಡಿದ್ದು ಅಲ್ಲಿ ದಾರಾಶಿಕ ಡ್ರಾಮಾಗೆ. ಅದರಲ್ಲಿ ನನಗೆ ಪ್ರೈಸೇ ಬಂತು, ಫಸ್ಟ್ ಸ್ಟೇಟ್ ಅವಾರ್ಡೇ ಬಂತು ನನಗೆ. ಅಲ್ಲಿಂದ ನಾನು ಎಣಿಸಿದೆ ನನಗೆ ಇನ್ನೊಂದು ಪ್ರಪಂಚ ಇದೆ, ನಾವು ಅದನ್ನು ನೋಡಿ ನಮ್ಗೆ ಅವಕಾಶ ಇರುವಂತ ಪ್ರಪಂಚನೇ. ಹೌದು, ಅಲ್ಲಿಂದ ನನಗೆ ನನ್ನ ಒಂದು ಮ್ಯೂಸಿಕ್ ಟರ್ನಿಂಗ್ ಪಾಯಿಂಟ್
ಅಲ್ಲಿಂದ ನಂದು ಇಲ್ಲಾದ್ರೆ ಅಲ್ಲಿ ಭಜನ್ಸ್ ಮತ್ತು ಸುಮನಸಕ್ಕೆ ನಾವು ಇದನ್ನ ಸುಮನಸ ಸಂಸ್ಥೆ ನನ್ನ ಗುರುತಿಸಿದ್ದು ರಂಗಭೂಮಿಯಲ್ಲಿ. ಅಲ್ಲ ನಿಮ್ಮನ್ನಂತಲ್ಲ, ಸುಮಾರು ಜನರನ್ನ ನಮ್ಮನ್ನು ಸೇರಿಸಿ ನಿಮಗೆ ಏನಂದ್ರೆ ಒಬ್ಬರದ ಪ್ರತಿಭೆ ಇದ್ರೆ ಕರೆದ ಅವಕಾಶ ಕೊಡುವಂತ ಸಂಸ್ಥೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ಮತ್ತೆ ನಾವು ನೆನಪಲ್ಲಿ ನಾವು ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಅನಿಸ್ತದೆ ನನಗೆ. ಆಮೇಲೆ ಅಲ್ಲಿಂದ ನಾನು ಡ್ರಾಮಾ ಮಾಡ್ತಾ ನಾನು ಮನೆಗೆ ಬಂದ್ಮೇಲೆ ನಂಗೆ ಪ್ರೈಸ್ ಎಲ್ಲ ಬಂತು. ನಾನು ಇನ್ನೂ ನಂಬಲಿಕ್ಕೆ ಆಗ್ಲಿಲ್ಲ ಮಾತ್ರ. ಇಲ್ಲ ನಂಗೆ ಪ್ರೈಸ್ ಅಲ್ಲಿ ಬರುವಾಗ ಅದು ನನ್ನ ಫೋಟೋಕಾಪಿ ನಾನು ಇವತ್ತಿಗಿದೆ ಆ ಪೇಪರ್ ಕಟ್ಟಿಂಗ್. ಏನು ಸುಮನ ಸಂಸ್ಥೆಗೆ 6 ವೈಯಕ್ತಿಕ ಪ್ರಶಸ್ತಿಗಳು, ಅದರ ಸಂಗೀತದಲ್ಲಿ ನಂಗೂ ಬಂತು. ನಮ್ಗೆ ಒಂದು ಆಕ್ಟಿಂಗ್ ಅಲ್ಲೂ ಬಂದಿತ್ತು, ಅಂದ್ರೆ ಸೂಪರ್ ಹಿಟ್ ಆಗಿದೆ. MS ಭಟ್ರಿಗೂ ಬಂದಿತ್ತು. ಹಾಗಾಗಿ ನನಗೆ ಇಲ್ಲಿ ಪ್ರಶಸ್ತಿ ಬಂದ ಮೇಲೆ ನಾನು ನನ್ನ ಥಿಂಕಿಂಗ್ ಸ್ಟೈಲನ್ನು ಚೇಂಜ್ ಮಾಡಿದೆ. ನನಗೆ ರಾಜ್ಯ ಪ್ರಶಸ್ತಿ ಯಾವಾಗ ಸಿಕ್ಕಿತ್ತು ನನಗೆ ಆಗ ಗೊತ್ತಾಯಿತು, ಜವಾಬ್ದಾರಿ ಹೆಚ್ಚಾಯಿತು. ನೆಕ್ಸ್ಟ್ ನಾನು ಡ್ರಾಮಾ ಬರುವಾಗ ಅವರು ನೆಕ್ಸ್ಟ್ ಮುದ್ರಾ ರಾಕ್ಷಸ ಅನ್ನೋ ಡ್ರಾಮಾ ತೆಗೆದ್ರು. ಅದೇ ಸುಮನ ಸಂಸ್ಥೆ ಮುದ್ರಾ ರಾಕ್ಷಸ ಅನ್ನೋ ಡ್ರಾಮಾ. ಮುದ್ರಾ ರಾಕ್ಷಸ ಅಂತ ಡ್ರಾಮಾಕ್ಕೆ ಹೋಗುವಾಗ ಒಬ್ಬರು ಡೈರೆಕ್ಟ್ರು ಹೀಗೆ ಕೂತ್ಕೊಂಡಿದ್ದಾರೆ, ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದರು. ಮಾತಾಡಿ ನೀವು ಈಗ ಮ್ಯೂಸಿಕ್ ಕೊಡಬೇಕು ಹೇಳಿದರು. ಅಲ್ಲಿ ಅವ್ರು ಹೇಳಿದ್ರು ನೀವು ಕೀಬೋರ್ಡ್ ಯೂಸ್ ಮಾಡಬೇಕು, ಈಚೆ ಹಾರ್ಮೋನಿಯಮ್ ಯೂಸ್ ಮಾಡಬೇಕು ಹೇಳಿದ್ರು. ಅಲ್ಲಿ ಲೆಫ್ಟ್ ರೈಟಲ್ಲಿ ಕೀಬೋರ್ಡು ಪ್ಲೇ ಮಾಡ್ತು, ಇಲ್ಲಿ ಹಾರ್ಮೋನಿಯಮಲ್ಲಿ ಪ್ಲೇ ಮಾಡೋದೆಲ್ಲ ಮಾಡ್ತಾಯಿತ್ತು. ಮಾಡಿದೆ. ನನಗೆ ಫಸ್ಟು ಒಂದು 2 ದಿವಸ ಪರಿಚಯ, ಮತ್ತು ತುಂಬ ಅವರ ಒಂದು ಸ್ಟೈಲ್, ಅವ್ರು ಮಾಡುವ ವರ್ಕ್ ಅದೆಲ್ಲ ನನಗೆ ತುಂಬ ಹಿಡಿಸ್ತಾ ಹೋಯಿತು. ಯಾರು ಡೈರೆಕ್ಟ್ರ್, ಆ ಮುದ್ರಾ ರಾಕ್ಷಸ ಬಂದ ಡೈರೆಕ್ಟ್ರ್. ಮತ್ತೆ ನಾನು ಅವ್ರದ್ದು ತುಂಬ ಮಾತಾಡಿ ಕ್ಲೋಸ್ನೆಸ್ ಆಗೋದು. ಅವ್ರ ಹೆಸರೇ ಅದು ವಿದ್ದು ಹುಚ್ಚಿಲ್ ಸರ್. ಅವರು ಮುದ್ರಾ ರಾಕ್ಷಸ ಮಾಡಿದ. ಆ ಮುದ್ರಾ ರಾಕ್ಷಸ ಅಪ್ರಿಷಿಯೇಷನ್ ತುಂಬ ಕಡೆ ಬಂತು ನಮಗೆ. ತುಂಬ ಒಂದು 14-15 ಶೋಗಳು ನಡೀತಾ ಹೋಯಿತು. ಆದರೆ ಕ್ವಿಕ್ಕಾಗಿ ನನಗೆ ಮಂಗಳೂರಲ್ಲಿ ರಾಮಾಶ್ರಮದಲ್ಲಿ ಪೋಸ್ಟ್ ಬಂತು. ನಾನು ಹೋಗ್ಬೇಕು ಆಚೆ. ಉಡುಪಿಯಿಂದ ನಾನು ಶಿಫ್ಟ್ ಮಂಗಳೂರು ಹೋಗುದಂತೇಳಿ ನಾನು ಬೆಳಿಗ್ಗೆ ಸಂಜೆ ಅದೇ ಆಗತ್ತಲ್ಲ, ಮಂಗಳೂರು ಹೋಗ್ಲಿಕ್ಕೆ 1.5 ಗಂಟೆ ನನಗೆ ಆಗ ಜರ್ನಿ ಇತ್ತು. ಅಂದ್ರೆ ನಾನು KPT ಅಲ್ಲಿ ಇಳಿಬೇಕು, ಬರುವಾಗ ಬಂದು ಟರ್ನ್ ಮಾಡಿ ಇಟ್ಕೊಂಡು ಬರಬೇಕು, ಅಲ್ಲಿ ಹೋಗ್ಬೇಕು. ಇಲ್ಲ ನಾನು ಮನೆ ಬರುವಾಗ 6:30-7 ಗಂಟೆ. ಅದು ಮ್ಯಾಥ್ಸ್ ಸಬ್ಜೆಕ್ಟ್ ಮಾಡ್ತಿದ್ದೆ ಅಲ್ಲಿ. ಅದು ತುಂಬಾ ನಂಗೆ ಅಂದ್ರೆ ಫಸ್ಟ್ ನನ್ನ ಇದರಲ್ಲಿ ಪ್ರೊಫೆಷನ್ ಫಸ್ಟ್ ಅಲ್ಲೂ ಪ್ರೂವ್ ಮಾಡ್ಬೇಕಲ್ಲ. ಅಲ್ಲೂ ನಮ್ಗೆ ಕೇಳುವವರು ಇರ್ತಾರೆ, ಅಲ್ಲಿ BO ಆಫೀಸಿಂದ ಲೆಟರ್ ಬರುವುದು, ಅದೆಲ್ಲ ಪ್ರೊಸೆಸ್ಗಳು ಇರುತ್ತೆ ನಮ್ಗೆ. ಇದಾದ್ರ ಕೂಡಲೇ ನಾನು ಅಲ್ಲಿ ನಾಟಕ ಮಾಡುವಾಗ ಒಂದು 9 ದಿವಸದ ಶಾಲೆ ಮಾಡಿ 9 ದಿವಸ ಸ್ಕೂಲ್ ಆಗಿದೆ, 1 ವಾರ ಸ್ಕೂಲ್ ಆಗಿದೆ. ವಿದ್ದು ಹುಚ್ಚಿಲ್ ಸರ್ ಓಡ್ಕೊಂಡು ಬಂದರು ಅಲ್ಲಿಗೆ ರಾಮಾಶ್ರಮ ಸ್ಕೂಲ್ಗೆ. ನನಗೆ ಶಾಕ್ ಆಯ್ತು, ಇವ್ರೇನು ಇಲ್ಲಿ ಅಂತ. ಅವರೊಟ್ಟಿಗೆ ಇನ್ನೊಂದು ಪ್ರೊಡ್ಯೂಸರು ಬಂದರು. ಓಕೆ, ನಾನು ಹೇಳಿ ಸರ್ ನೀವೇನು ಇಲ್ಲಿ? ಇಲ್ಲ ಶೋಧ, ನಾವಿಲ್ಲಿ ಗೋಕುಲ ನಿರ್ಗಮ ನಾಟಕ ಮಾಡ್ತಾ ಇದ್ದೇವೆ, ಇಲ್ಲಿ ನೋಡಿ ನಿಮ್ಮ ಸ್ಕೂಲ್ನ ಒಂದು 5 ಕಿಲೋಮೀಟರ್ ಹರಳಿ ಸದೇಶ್ವರ, ಇವರು ಹರಳಿ ಸದೇಶ್ವರ ನಮಸ್ಕಾರ ಎಲ್ಲ ಹೇಳಿದ್ರು. ನಾವು ಸರ್ ಈಗ ಗೋಕುಲ ನಿರ್ಗಮ ಪ್ರೋಗ್ರಾಮ್ ಮಾಡ್ತಿದ್ದೇವೆ, 12 ವರ್ಷಗಳು ಈಗ 12 ಒಂದು PUC ಅಲ್ಲೆಲ್ಲ ಇದ್ದಾರೆ ಮಕ್ಕಳು, ನಮ್ದೊಂದು ಚಿಕ್ಕ ಮಕ್ಕಳ ಟೀಮ್ ಅದು, ಅವರ ಮಗಳು ಕೂಡ ಇದ್ದಾರೆ, ಅವರು PUC ಅಲ್ಲಿದ್ದರು, ಶ್ವೇತಾ ಹರವಳೆ. ಈಗ ನಾವು ಒಂದು ಟೀಮ್ ಮಾಡ್ತಾ ಇದ್ದೇವೆ, ನೀವು ಅದಕ್ಕೆ ಮ್ಯೂಸಿಕ್ ಮಾಡಬೇಕು. ಅದಕ್ಕೆ ನಾನು ಹೇಳಿದೆ ನನಗೆ ಅಷ್ಟು ಲೆವೆಲ್ ಮ್ಯೂಸಿಕ್ ಮಾಡ್ಬೋದಾ ನಾನು ಅಂತ. ಅವ್ರದ್ದು ಕೇಳಿ, ಇಲ್ಲ ನಾನು ನಿಮ್ಮ ಮುದ್ರಾ ರಾಕ್ಷಸ ನೋಡಿದ್ದೇನೆ, ನಾನು ತುಂಬ ಇನ್ಸ್ಪೈರ್ ಆಗಿದ್ದೇನೆ ಮುದ್ರಾ ರಾಕ್ಷಸ ನೋಡಿ, ನೀವು ಗೋಕುಲ ನಿರ್ಗಮ ನೀವೇ ಮ್ಯೂಸಿಕ್ ಮಾಡಬೇಕು ಸರ್ ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಎರ್ಮಾಳಿಂದ ಬರೋದು ಸರ್, ಮ್ಯೂಸಿಕ್ ಯಾವಾಗ ಮಾಡೋದು? 5-7 ಗಂಟೆ ಮನೆಗೆ ತಲುಪಿದ್ರೆ ನನಗೆ ಹೋಗಿ ಬರೋದು ಯಾವಾಗ? ನಂಗೆ ಶಾಲೆ ಇದೆ. ನೀವು ಟೆನ್ಷನ್ ಮಾಡಬೇಡಿ, ನಂದು ಇಲ್ಲಿ ನಾನೊಂದು ನಿಮಗೆ ರೂಮ್ ಉಂಟು, ನನ್ನ ಫ್ಲ್ಯಾಟೇ ಇದೆ, ಇನ್ನೊಂದು ರೂಮ್ ನೀವು ಮತ್ತು ಡೈರೆಕ್ಟರ್ ಇದ್ರೆ ಆಯಿತು, ಇಲ್ಲೇ ನಿಲ್ಲಿ, ನಿಮಗೆ ಊಟದ ವ್ಯವಸ್ಥೆ ಎಲ್ಲ ನಾವೇ ಮಾಡ್ತೇವೆ ಹೇಳಿದ್ರು. ಆದ್ರೆ ನಂಗೆ ಒಳ್ಳೇದಾಯ್ತು. ಇಲ್ಲ ಹೋಗಿ ಬರುದು ಅದೆಲ್ಲ ಕಷ್ಟ ಆಯ್ತು, ಮಾಡಿರೋ ಅವಕಾಶಗಳು ಸಿಕ್ಕಿತು ನಂಗೆ. ಅಲ್ಲಿಂದ ನಾನು ಅವರು 2 ದಿವಸ ಮತ್ತೆ ನಾವು ಅವರ ಗಾಡಿ ಕಾರ್ ಇತ್ತು ಅವ್ರ ಹತ್ರ, ಕಾರನ್ನು ಇಟ್ಕೊಂಡು ಅವರು ಡ್ರೈವಿಂಗ್ ಮಾಡ್ತಾ ಇದ್ರು, ನಾನು ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಿದ್ದೆ, ಹಿಂದೆ ಡೈರೆಕ್ಟರ್ ಕೂತ್ಕೊಂಡಿದ್ರು. ನಾವು ನನ್ನ ಮನೆಗೆ ಹೋಗಿ ಇನ್ಸ್ಟ್ರೂಮೆಂಟ್ ತರಲಿಕ್ಕೆ, ಅಂದರೆ ಇನ್ನು 7 ಗಂಟೆ 8 ಗಂಟೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುವ ನಾವು ಮಂಗಳೂರಲ್ಲಿ ಸ್ಟಾರ್ಟ್ ಮಾಡೋದು ಅಂತ. ಅವರು ಶಾಲೆಗೆ 4:15 ಬಂದಿದ್ದಾರೆ. 2 ದಿವಸ ಬಿಟ್ಟು ಬರ್ತೇವೆ ನಾವು, ಹೋಗಿ ನಾವು ಇನ್ಸ್ಟ್ರೂಮೆಂಟ್ ತರುವ ಅಂತ ಹೇಳಿದರು. ತರುವುದಂತ ಹೋಗಿ ನನಗೆ ಈ ಕತೆ ಹೇಳ್ತಿದ್ದಾರೆ ಹಿಂದೆ, ಯಾರು ವಿದ್ದು ಹುಚ್ಚಿಲ್ ಸರ್ ಕತೆ ಹೇಳ್ತಿದ್ರು ಬ್ಯಾಕ್ ಸೀಟಲ್ಲಿ. ಸುರತ್ಕಲ್ ಹತ್ರ ಬರ್ತಾ ಇದ್ದೆ, ಒಂದು ಲಾರಿ ಬಂದು ಗುದ್ದಿದ ನಮಗೆ. ನಮ್ಮ ಗಾಡಿ ಜಂಪ್ ಹೊಡೆದು ಆಚೆ ಡಿವೈಡರ್ ಹಾರಿ ಆಕ್ಸಿಡೆಂಟ್ ಆಯಿತು. ಇದು ವಿಟಾರ ಬ್ರೀಜಾ ಕಾರ್ ಅದು. ಆಗ ಗಾಡಿಯೆಲ್ಲ ಬಜ್ಜಿ ಆಗಿತ್ತು, ಬಟ್ ನಮ್ಗೆ ಯಾರಿಗೂ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಅಲ್ಲಿಂದ ನಾನು ಇಳಿದು ಪುನಃ ಮನೆಗೆ ಹೊರಟೆ. ಅವರು ತುಂಬ ಇದಾದರು, ಗಾಡಿ ಮತ್ತೆ ತಕೊಂಡು ಹೋದ್ರು, ಪೊಲೀಸ್ ಎಲ್ಲ ಬಂದರು, ಸರ್ನವ್ರು ಇದಾದರು, ಹೋದ್ರು ಅವರು ರಿಟರ್ನ್. ನಾನು ಪುನಃ ಮನೆಗೆ ಹೋದೆ. ಪುನಃ 1 ವಾರ ಬಿಟ್ಟು
ಅವ್ರು ನನಗೆ ಬಾಡಿಗೆ ಕಾರ್ ಕಳಿಸಿದ್ರು, ಎಲ್ಲಿ ಸ್ಕೂಲ್ಗೆ ಬಾಡಿಗೆ ಕಾರ್ ಕಳಿಸಿ, ಬಾಡಿಗೆ ಕಾರಲ್ಲಿ ಅಲ್ಲಿ ಮನೆಗೆ ಹೋಗಿ ಅದನ್ನು ಗಾಡಿಯಲ್ಲಿ ಎಲ್ಲ ನನ್ನ ಪುನಃ ಇನ್ಸ್ಟ್ರೂಮೆಂಟ್ ತಂದು ಪುನಃ ನಾನು ಬೋಂದೇಲ್ ಹತ್ರ ಶಿಫ್ಟ್ ಆದೆ. ಶಿಫ್ಟ್ ಆದಮೇಲೆ ಅಲ್ಲಿ ನಾವು ನಿಂತು ಒಂದು 6 ತಿಂಗಳು ನಾವು ವರ್ಕ್ ಮಾಡಿದ್ದೇವೆ. 6 ಮಂತ್ಸ್ ಬೆಳಿಗ್ಗೆ ಡ್ಯೂಟಿ ಹೋಗೋದು, ಸಂಜೆ ರಾತ್ರಿ ಕೂತ್ಕೊಂಡು ಡ್ರಾಮಾ ಮ್ಯೂಸಿಕ್ ಮಾಡೋದು. ಅಲ್ಲಿ ಮಕ್ಕಳು ಬರ್ತಾರೆ, ಅವರಿಗೆ ಸ್ಕಿಟ್ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇತ್ತು. ನನಗೆ ಅಲ್ಲಿ ಕೂತ್ಕೊಂಡಾಗ ನಾನು ಮತ್ತು ಇದ್ದು ಅವ್ರು ಓದುವ ಸ್ಟೈಲ್, ಅವ್ರು ಮಾಡ್ತಿದ್ದು ಸಪೋರ್ಟಿವ್. ಅಂದರೆ ನಾನು ಅದೇ ನನಗೆ ಏನೆಲ್ಲ ಬರುತ್ತೆ ರಂಗಭೂಮಿಯಲ್ಲಿ ಹೇಗಿದೆ, ರಂಗಾಯಣ ಅಂದರೆ ಏನು, ನೀನಾಜಮ್ ಅಂದರೆ ಏನು, ಅದರ ಬಗ್ಗೆ ಎಲ್ಲ ಇದರ ಬಗ್ಗೆ ಕೊಟ್ಟರು. ನಾನು ಒಂದು ಶೋ ಅನ್ನು ರಂಗಾಯಣದಲ್ಲಿ ಮಾಡಿದ್ದೆ, ಅದು ದಾರಶಿಕ ಶೋ ಮಾಡಿದ್ದೆ. ಮುದ್ದ ರಾಕ್ಷಸು ನನಗೆ ಸಿಕ್ಕಿತ್ತು, 2 ಶೋ ಸಿಕ್ಕಿತ್ತು ರಂಗಾಯಣದಲ್ಲಿ ಆಲ್ರೆಡಿ ಮಾಡಿದ್ದೆ. ಇದು ನನಗೆ ರಂಗಾಯಣದಲ್ಲಿ ಸಿಕ್ಕಿತ್ತು. ಬ್ಯಾಕ್ ಟು ಬ್ಯಾಕ್ 3 ವರ್ಷ ನಾನು ಹ್ಯಾಟ್ರಿಕ್ ಆಗಿ ರಂಗಾಯಣದಲ್ಲಿ ಮ್ಯೂಸಿಕ್ ಮಾಡಿದ್ದೆ. ಅದು ಏನು ಹೇಳಿದ, ಅದು ದೊಡ್ಡ ಯೂನಿವರ್ಸಿಟಿ. ಹೌದು, ಅಲ್ಲಿ ಹೋದೆ. ಅಲ್ಲಿ ನಾಟಕದ ಬಗ್ಗೆ ಸ್ವಲ್ಪ ಓದಲಿಕ್ಕೆಲ್ಲ ನನಗೆ ಹೇಳಿದರು. ಅದು ಓದುವ ಬಗ್ಗೆ ಒಂದು ಸ್ವಲ್ಪ ಹವ್ಯಾಸಗಳು. ಮತ್ತು ಸರ್ ನನಗೆ ತುಂಬ ಇನೋವೇಟಿವ್ ಐಡಿಯಾಸನ್ನು ಹೇಳಿಕೊಡ್ತಿದ್ರು. ವಿದ್ದು ಸರ್ ಅವರ ತ್ರಿವಿಕ್ರಮ ನಿಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು, ಇಲ್ಲಿ ಆ್ಯಕ್ಟಿಂಗ್ ಬರುವಾಗ ಹೇಗೆ ಮ್ಯೂಸಿಕ್ ಮಾಡಬೇಕು, ಮತ್ತು ಅವರ ವರ್ಕ್ಶಾಪಲ್ಲೇ ನಾನು ಒಂದೇ ರೂಮ್ ಇದರಲ್ಲಿ ಇದ್ದವರು. ಆ ವರ್ಕ್ಶಾಪ್ ಮಾಡುವವೇ ಇತ್ತು ಎಲ್ಲ ಅವರು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ರು. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. ಸಂಜೆ ಬಂದು ಅದೇ ಕೆಲಸ ನನಗೆ, ಬೆಳಿಗ್ಗೆ ಶಾಲೆ ಹೋಗೋದು, ಸಂಜೆ ಬಂದು ಮ್ಯೂಸಿಕ್ ಮಾಡೋದು. ಅದು ನಮಗೆ ಮ್ಯೂಸಿಕ್ ನಂಗೆ ತುಂಬ ಅಪ್ರಿಷಿಯೇಷನ್ ಮಾಡಿದೆ. ಅಂದರೆ BV ಕಾರಂತರ ಮ್ಯೂಸಿಕ್ ಆಗಿತ್ತು ಅದು ಮುಂಚೆ. ಅದು ಮತ್ತೆ ನನಗೆ ನಾನು ರೀಶಫಲ್ ಮಾಡಿ ಕಂಪ್ಲೀಟ್ ಮ್ಯೂಸಿಕನ್ನೇ ಚೇಂಜ್ ಮಾಡಿ ಗೋಕುಲ್ ನಿರ್ಗಮದ್ದು ನನ್ನ ಸ್ವಂತ ಕಂಪೋಸಿಷನಲ್ಲಿ ಗೋಕುಲ್ ನಿರ್ಗಮನ್ ನಾವು ಶೋ ಮಾಡಿದ್ದು. ಅದು ಬಾಂಬೆ ಆಗಿರ್ಬೋದು, ಮೈಸೂರು, ಆಚೆ ಕಡೆ ಎಲ್ಲ ಕಡೆ ಶೋಗಳಾಯಿತು. ಅದಾದಮೇಲೆ ವಿದು ಸರ್ನ ತುಂಬ ರಂಗನಾಟಕಕ್ಕೆ ನಾನು ಬರ್ಬರಿಕಾ ಆ್ಯಂಡ್ ಮ್ಯಾಕ್ಬೆತ್ ಆಗಿರ್ಬೋದು ಅಂತ ತುಂಬ ನಾಟಕಕ್ಕೆ ಅಲೋಷಿಯಸ್ ಕಾಲೇಜಲ್ಲಿ ಅಲ್ಲೇ ಸ್ಟೂಡೆಂಟ್ಸ್ ತುಂಬ ಒಳ್ಳೆ ಸ್ಟೂಡೆಂಟ್ಸ್ಗಳು ಬಂದರು. ಅಲ್ಲೆಲ್ಲ ಮ್ಯೂಸಿಕ್ ಮಾಡೋದಾಗಿರ್ಬೋದು. ಕೋರ್ದಬ್ಬು ತಣ್ಣಮಣಿಗ ಒನ್ ಆಫ್ ದ ಫೈನೆಸ್ಟ್, ಅದು ಒಂದು ದೊಡ್ಡ 3 ಸ್ಟೇಜ್ಗಳು ಇಟ್ಕೊಂಡು ಅಲ್ಲೂ ಮ್ಯೂಸಿಕ್ ಮಾಡೋದಾಗಿ ಅದು ದೊಡ್ಡ ದಾಖಲೆನೇ ಮಾಡ್ತಾರೆ. ಅಂದ್ರೆ ಅಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಒಂದು ಇದೆಲ್ಲ ಇಫೆಕ್ಟ್ಗಳನ್ನು ಕೊಡ್ತಾ ಮಾಡುವಂಥದ್ದು. ಅಲ್ಲೂ ಅಷ್ಟೇ 1 ತಿಂಗಳು ನಾನು ಕೆಲಸ ಮಾಡಿದ್ದೇನೆ ಸರ್ ಒಟ್ಟಿಗೆ. ನಮ್ಗೆ ರೂಮ್ ಫೆಸಿಲಿಟಿ ಎಲ್ಲ ಕೊಟ್ಟಿದ್ರು ಅಲ್ಲಿ ಮಂಗಳೂರಲ್ಲಿ, ಬಜಾಲಲ್ಲಿ ಇತ್ತು ಅದು. ಅಲ್ಲೆಲ್ಲ ಮಾಡಿದ ಮೇಲೆ ನಾನು ಕೊರೋನಾ ಬಂದ ಮೇಲೆ ನಾನು ಈಚೆ ಕಡೆ ಶಿಫ್ಟ್ ಆದೆ. ಮತ್ತು ನಾನು ಸ್ಕೂಲ್ ಲೆವೆಲ್ ಈಗ ಅದೇ ಆನಂದ್ ತೀರ್ಥದ ಸ್ಕೂಲಿಗೆ ನಾನು ಬಂದು ಮತ್ತೆ 2 ವರ್ಷ ಪಾಸ್ ತಗೊಂಡು 1 ವರ್ಷ ಪುನಃ ಪಾಸ್ ತಗೊಂಡಿದ್ದೆ. ಮ್ಯೂಸಿಕ್ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಮತ್ತೆ ನನಗೆ ಇನ್ನು ಆಗುತ್ತೆ ಟೀಚಿಂಗ್ ನಾನು ಸ್ವಲ್ಪ ಮಾಡ್ತೇನೆ ಅಂತ ಹೇಳಿ ಮೇಲೆ ನಾನು ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ಟೀಚಿಂಗ್ ಪುನಃ ಬಂದದ್ದು. ಅಂದರೆ ಅಲ್ಲೂ ನನಗೆ ಇವತ್ತು ನಾನು ಮೊನ್ನೆ ರಂಗ ಸಂಗಮ ಶೋ ಅಲ್ಲೂ ನನಗೆ ವಿದ್ದು ಸರ್ನೊಟ್ಟಿಗೆ ಇನ್ನೊಂದು ಸತಿ ನಾವು ಭೇಟಿಯಾದಷ್ಟೇ. ಆ 5 ಪ್ಲಾಟಿಗೆ ನಾವು ಒಟ್ಟಿಗೆ ಮ್ಯೂಸಿಕ್ ಮಾಡಿತ್ತು. ಅಲ್ಲೂ ಸರ್ ನನಗೆ ತುಂಬ ಹೇಳಿದರು ದಟ್ ಮ್ಯೂಸಿಕನ್ನು ಈಗ ಮ್ಯೂಸಿಕ್ ಇನ್ನೂ ನೀನು ನನ್ನೊಟ್ಟಿಗೆ ಆಚೆ ಬಾ, ಅಲ್ಲಿ ಮ್ಯೂಸಿಕ್ ಮಾಡುವ ನಾವು. ಈಗ ಮೈಸೂರಲ್ಲಿ ತುಂಬ ಇದು ಮಾಡ್ತಿದ್ದಾರೆ, ಆಪರ್ಚುನಿಟಿ ಇದೆ ಮೈಸೂರಲ್ಲಿ, ರಂಗಾಯಣದಲ್ಲಿ ಕೇಳ್ತಾ ಇದ್ದಾರೆ, ಬಾ. ನಾನದು ಈಗ ಸ್ಕೂಲ್ ಇದೆ, ಹೀಗೆ ಇಲ್ಲಿ ನಾನು ಇದಾಗಿದೆ. ಒಂದೊಂದು ಖುಷಿ ನೋಡಿ, ಹಸಿವೆ ಇದ್ದವನಿಗೆ, ಕಲಿಬೇಕು ಅಂತ ಹಸಿವೆ ಇದ್ದವನಿಗೆ ಒಳ್ಳೆ ಊಟ ಬಡಿಸುವ ಸಿಕ್ಕಿದ್ರೆ ಅದು ಎಷ್ಟು ಒಳ್ಳೇದಾಗ್ತದೆ. ಹೌದು, ಯಾಕಂದರೆ ವಿದ್ದು ಅವ್ರ ಬಗ್ಗೆ ನಾನು ತುಂಬ ಗೌರವವನ್ನು ಹೊಂದಿದ್ದೇನೆ. ಯಾಕಂದರೆ ಅವರ ನೋಡಿದ್ರೆ ಅವರಲ್ಲಿ ಇರುವಂತಹ ಅಗಾಧ ಜ್ಞಾನ ಎಲ್ಲ ನಮ್ಗೆ ಗೊತ್ತೇ ಆಗೋದಿಲ್ಲ. ಅವರೊಟ್ಟಿಗೆ ಹೊತ್ತು ಕಳೆದ ಹಾಗೆ 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 ನಮಗೆ ಒಂದಷ್ಟು ವಿಚಾರಗಳು ಬರ್ತದೆ. ಅವರು ನಾಟಕ ಇತ್ತೀಚಿನ ಶೂದ್ರ ಶಿವವನ್ನೇ ನಾವು ತಗೊಂಡ್ರೆ ಅದ್ಭುತವಾದ ನಾಟಕವನ್ನು ಕಟ್ಟಿದ್ದಾರೆ. ಸಾಕಷ್ಟು ಅನುಭವವನ್ನು ಹೊಂದಿರೋ ಜೊತೆಗೆ ಎಷ್ಟು ಎತ್ತರದ ಅವ್ರ ಹತ್ರ ಜ್ಞಾನ ಇದೆ, ಅಷ್ಟೇ ಕೆಳಗೆ ಅವ್ರ ಹತ್ರ ಒಂದು ಗುಣ ಕೂಡ ಇದೆ. ಸೊ ಬಹುಶಃ ಕಲಿಯುವವನಿಗೆ ಅವರು, ಅಂದರೆ ನಾನು ಯಾಕೆ ಹೇಳ್ತೇನೆ ಅಂದರೆ ಒಂದು ಡೈರೆಕ್ಟರ್ ಆದವನು ಅವರು ಬೆಳೀತಾರೆ, ಅವ್ರು ಬೆಳೆಸುವ ಗುಣ ಬೆಳೆಸಬೇಕು. ಅಲ್ಲಿ ಎಷ್ಟೋ ಮಕ್ಕಳು ಈಗ ಡೈರೆಕ್ಟರ್ ನೀನಾಜಮ್ ಟ್ರೈನ್ಡ್ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ. ಆ ಎಲೋಷಿಯಸ್ ಇಂದ ಬಂದ ಅವರು ನೀನಾಜಮ್ ಕ್ಲಿಯರ್ ಮಾಡಿದ್ದಾರೆ, ರಂಗಣೆ ಕ್ಲಿಯರ್ ಮಾಡಿದ್ದಾರೆ, ಅಲಾಂಗ್ ವಿತ್ ದ ಲೆಕ್ಚರ್ಸ್ ಅವರು ಅದನ್ನು ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ರೀಸೆಂಟ್ಲಿ ಎಲ್ಲ ಮಾತಾಡಿದ್ದೇನೆ, ಅವರ ನಮ್ಮ ಶಾರ್ಟ್ ಫಿಲ್ಮ್ಸ್ ಎಲ್ಲ ತುಂಬ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಎಲ್ಲ ಹೋಗ್ತಾ ಇದೆ. ಅವರದೇ ಸ್ಟೂಡೆಂಟ್ಸ್ ಎಲ್ಲ ಅವರು ಆ ಟೈಪ್ ಜರ್ನಿ ಗ್ರೂಪನ್ನು ತಯಾರು ಮಾಡ್ಕೊಂಡಿದ್ದಾರೆ. ನಂಗೆ ಅದು ಮಾತ್ರ ಅಲ್ಲ, ಮತ್ತೆ ನಂಗೆ ಈಚೆ ಅವ್ವ ನಾಟಕ ಸಿಕ್ಕಿತ್ತು ಪುನಃ ಸುಮನಸ ಕೊಡೋರಿಂದ. ಅದು ನಮ್ಮ ಕವತಾರ್ ಸರ್ನ ಡೈರೆಕ್ಷನಲ್ಲಿ, ಕೃಷ್ಣಮೂರ್ತಿ ಕವತಾರ್ ಅವರನ್ನು ನಾನು ಸೀರಿಯಲಲ್ಲಿ ನೋಡಿದ್ದೆ, ತುಂಬ ಫೇಮಸ್ ಫಿಗರ್. ಮತ್ತು ನಮಗೆ ಅವರು ಸತ್ಯನಪುರ ಸಿರಿ ಅನ್ನೋದು ಏಕಪ್ರಾತಾಭಿನಯಕ್ಕೆ ನನಗೆ ಮ್ಯೂಸಿಕ್ ಕೊಟ್ಟರು. ಅದು ನಮ್ಮ ಪೂರ್ಣಿಮಾ ಮೇಡಮ್ನ ಪರಿಚಯ ಆಯ್ತು.
ಅಲ್ಲಿ ಹಿರಿಯಡ್ಕದಲ್ಲಿ ಅಮೋಘ ರಿಜಿಸ್ಟರ್ ಹಿರಿಯಡ್ಕ ಸಂಸ್ಥೆಯಿಂದ ಪೂರ್ಣಿಮಾ ಮೇಡಮ್ನ ಶೋಸ್ ಆಯಿತು. ಅದು ಇವತ್ತಿಗೂ ನಡೀತಾನೇ ಇದೆ ಶೋಸ್. ಅದು 42-43 ಶೋಸ್ಗಳಾಗಿವೆ. ಆ ಶೋ ಎಲ್ಲ ನಮ್ಮ ರಂಗಶಂಕರ ಬ್ಯಾಂಗ್ಳೂರು, ಮೈಸೂರು, ನಟನ ಮೈಸೂರು ಮತ್ತು ಮೇಯ್ನಾಗಿ ನಡೆದದ್ದು ದಸರಾ ವೇದಿಕೆಯಲ್ಲಿ, ಮೈಸೂರಿನ ದಸರಾ ವೇದಿಕೆಯಲ್ಲಿ. ಅಲ್ಲಿ ಮೈಸೂರು ಒಳಗೆ ಪ್ಯಾಲೇಸ್ ಒಳಗೆ ಹೋಗ್ಲಿಕ್ಕೆ ಆ ಟೈಮ್ ಅಷ್ಟು ಸೆಕ್ಯೂರಿಟಿ. ನಮಗೆ ಆ ಸ್ಟೇಜ್ ಹತ್ತಿ ಮೈಸೂರಿನ ಪ್ಯಾಲೇಸ್ನ ಎದುರುಗಡೆ ನಾನು ಪರ್ಫಾರ್ಮ್ ಮಾಡಿದ್ದೇನೆ. ಅದು ಸತ್ಯನಪುರ ಸಿರಿಯಿಂದಾಗಿ ನಮಗೆ ಕೊಟ್ಟದ್ದು. ಆ ಸತ್ಯನಪುರ ಸಿರಿ ಶೋ ನಮಗೆ ಅದು ಸಿಲೆಕ್ಷನ್ ಆಗಿತ್ತು. ಔಟ್ ಆಫ್ 30 ಶೋಸ್ ಅಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಸಿರಿ ಮಾತ್ರ ಒಂದು ಏಕಪಾತ್ರ ಅಭಿನಯ ಅಲ್ಲಿ ಸಿಲೆಕ್ಷನ್ ಆದದ್ದು. ಅದು ಓಪನ್ ಗ್ರೌಂಡಲ್ಲಿ ನನ್ನ ಶೋ ನಡೀತಾ ಇತ್ತು. ನನ್ನ ಮುಂಚಿನ ರಾತ್ರಿ ನಮ್ಮ ಹಂಸಲೇಖ ಸರ್ನ ಸಂಗೀತ ನಡೀತಾ ಇತ್ತು. ಹಂಸಲೇಖ ಸರ್ ಇಲ್ಲೇ ಕೂತ್ಕೊಂಡಿದ್ದು, ನಾನಿಲ್ಲ. ಅದಂದ್ರೆ ಯೋಗ ನಾವೆಲ್ಲ ಟಿವಿಯಲ್ಲಿ ನೋಡುದು ಆ ಟೈಮೆಲ್ಲ ಬರ್ತಾ ಇತ್ತು. ಈಗ ನಾವು ಒಟ್ಟಿಗೆ ಅಲ್ಲಿ ಅವರನ್ನು ನೋಡುದು, ಅವರದ್ದು ಮಾತಾಡೋದಾಗಿರ್ಬೋದು. ಆ ಸ್ಟೇಜ್ ನಮಗೆ ಆ ಸತ್ಯನಪುರ ಸಿರಿ ನಾಟಕದಿಂದ ಪೂರ್ಣಿಮಾ ಮೇಡಮ್ ಇಂದ ಸಿಕ್ಕಿದ್ದು ನಮಗೆ. ಸೊ ಒಂದಂತೂ ಶೋಧನ ಸತ್ಯ, ನನಗೆ ಯಾವತ್ತು ಒಂದು ಹಾಡಂತೂ ಖುಷಿಯಾಗು, ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು. ಅಂದರೆ ಪ್ರಯತ್ನಗಳು, ಅದರಲ್ಲೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ರಿ ಇಷ್ಟು ಸಮಯ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಎತ್ತಿ ಕರ್ಕೊಂಡೋಯ್ತು ಅಂತ ಅನಿಸ್ತಾ ಇದೆ ನನಗೆ. ನಿಮ್ಮಲ್ಲಿರೋ ಪ್ರತಿಭೆ ಮತ್ತು ನಿಮಗೆ ಆ ಸಮಯಕ್ಕೆ ಸರಿಯಾಗಿ ಸಿಕ್ಕಿದಂಥ ವ್ಯಕ್ತಿಗಳು. ಈಗ ಪ್ರತಿಭೆ ಇದ್ದರೆ ಸಾಕಾಗೋದಿಲ್ಲ, ಅವಕಾಶಗಳು ಬೇಕು. ಆದರೆ ಅವಕಾಶ ಕೊಡುವಂಥ ಮನಸ್ಸಿದ್ದವರು ಬೇಕು. ಈಗ ಸುಮನಸ ಟಚ್ ಆಯಿತು, ಸುಮನಸದಿಂದ ವಿದ್ಯುವರು ಟಚ್ ಆದ್ರು, ವಿದ್ಯುವರಿಂದ ಗೋಕುಲ ನಿರ್ಗಮನ ಆಯಿತು, ಗೋಕುಲ ನಿರ್ಗಮನದಿಂದ ಉಡುಪಿ ಬಂದಾಗ ನಿಮಗೆ ಮತ್ತೆ ಸುಮನಸ ಆಯಿತು, ಬೇರೆ ಬೇರೆ ದೊಡ್ಡ ದೊಡ್ಡ ಥಿಯೇಟರ್ಗಳ ಕನೆಕ್ಷನ್ ಆಯಿತು, ಅಲ್ಲಿಂದ ಪೂರ್ಣಿಮಾ ಮೇಡಮ್ ಅವ್ರದ್ದು ಕನೆಕ್ಷನ್ ಆಯಿತು, ಮೈಸೂರು ಅರಮನೆ ಮುಂದೆ ನೀವು ಒಂದು ಪರ್ಫಾರ್ಮ್ ಮಾಡೋ ಹಾಗಾಯಿತು. ಓವರ್ ಆಲ್ ಒಂಥರ ಬಹುಶಃ ನನಗೆ ನಿಮಗೆ ಒಂದು ಸಂತೃಪ್ತಿ ಇದೆ ಅಂತ ಅನಿಸ್ತದೆ ನನಗೆ. ಈ ಒಂದು ರಂಗಭೂಮಿ ಬಂದ ಮೇಲೆ ಒಂದು ಬಹುಶಃ ಅದ್ರ ಒಟ್ಟಿಗೆನೆ ಯೂನಿವರ್ಸಿಟಿಗಳಂತಹ ರಂಗಶಂಕರ್ ಇರ್ಬೋದು, ನೀನಾಸಂ ಇರ್ಬೋದು, ರಂಗಾಯಣ ಇರ್ಬೋದು, ಇದರಲ್ಲೆಲ್ಲ ಹೋಗಿ ಇನ್ನು ಸಾಣೆಹಳ್ಳಿ ಅಂತ ಪ್ರದೇಶಗಳಿಗೆಲ್ಲ ನಾನು ಹೇಳೋದು, ಇವತ್ತಿಗೆ ಒಬ್ಬ ರಂಗಕರ್ಮಿಗೆ ಯಾರು ರಂಗದಲ್ಲಿ ತೊಡಗಿಸಿಕೊಂಡಿದ್ದಾನೆ ಅದೆಲ್ಲ ಅವನ ಕನಸಾಗಿರ್ತದೆ. ನಾನೊಂದು ರಂಗಾಯಣದಲ್ಲಿ ಒಂದು ನಾಟಕ ಮಾಡಬೇಕು, ನಾನೊಂದು ನೀನಾಸಂಲ್ಲಿ ಒಂದು ರಂಗ ಮಾಡಬೇಕು, ಅಥವಾ ನಾನು ರಂಗಶಂಕರದಲ್ಲ, ಇದೆಲ್ಲ ಕನಸುಗಳೇ. ಅದು ಎಲ್ಲವೂ ನನಸಾಗೋದಿಲ್ಲ. ಆದರೆ ಬಹುಶಃ ಬಹುತೇಕ ನಿಮಗೆ ಈಗಾಗಲೇ ನೀವು ಅದನ್ನು ಪೂರೈಸಿದ್ದೀರಿ ಅಂತ ಅಂದುಕೊಳ್ತೇನೆ. ಜೊತೆಗೆ ಭಜನೆ ಬಗ್ಗೆ ಏನು ಹೇಳ್ತೀರಿ? ನೀರೆ ಗ ಮ ಧ ನಿ ಸಾ ನಿ ದ ಪ ಮ ಗ ಮ ರೆ ಗ ಮ ಗ ರೆ ಸಾ. ಭಾಗ್ಯದ ಲಕ್ಷ್ಮೀ ಭಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ, ಭಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ. ಸದಾ 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 ಧನಿ ದರೆ ಧನಿ ಮಗರಿ ಮಗರಿ ಧನಿ ದ ಗ ಗ ಮ ಮ ಪ ಮ ಗ ಮ ಪದ ಪ ಪದ ಸಾನಿ ದ ಮ ಧ ಪ ಮಗರಿ ಪದ ಸಾನಿ ದ ಮ ಧ ಪ ಮಗರಿ ಪದ ಸಾನಿ ದ ಮ ಧ ಪ ಮಗರಿ. ಭಾಗ್ಯದ ಲಕ್ಷ್ಮೀ ಭಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ. ಸಾಸದ ನೀನಿ ನಿಧಾನದ ಬಾಬವ ನೀ ನಿಧಾನ ಬಾಬ ಮಾಮ ಗಮ ಪದ ಸರೆ ಗರೆ ಗಮ ಪ ಸರೆ ಗರೆ ಗಮ ಪದ ಪದ ನೀ ಸನಿ ದ ಪ ನಿ ದ ಮ ದ ಪ ಮಗ ಪದ. ಭಾಗ್ಯದ ಲಕ್ಷ್ಮೀ ಭಾರಮ್ಮ ಭಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ, ಭಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ, ಭಾಗ್ಯದ ಲಕ್ಷ್ಮೀ ಭಾರಮ್ಮ, ಭಾಗ್ಯದ ಲಕ್ಷ್ಮೀ ಭಾರಮ್ಮ ಭಾರಮ್ಮ. ಭಜನೆ ಅಂದರೆ ನಮ್ಮ ಫ್ಯಾಮಿಲಿ ಭಜನೆಯ ಫ್ಯಾಮಿಲಿ. ನನ್ನ ಚಿಕ್ಕಪ್ಪ ಮ್ಯೂಸಿಷಿಯನೇ ಆಗಿದ್ರು. ನಾನು ಹುಟ್ಟುವಾಗಲೇ ಈಸ್ ಅ ಮ್ಯೂಸಿಷಿಯನ್. ಅವರು ಸ್ಯಾಕ್ಸಫೋನ್ ಆರ್ಟಿಸ್ಟ್ ಆಗಿದ್ರು, ಚಂದ್ರಶೇಖರ್ ಯರ್ಮಾಳ್. ಸ್ಯಾಕ್ಸಫೋನ್ ಆರ್ಟಿಸ್ಟ್ ಆಗಿದ್ದರು. ಈಚೆ ಅವರು ಪಿ ಟಿ ಸರ್ ಕೂಡ ಆಗಿದ್ದರು. ಸ್ಕೂಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪಿ ಟಿ ಸರ್ ಆಗಿದ್ದಾರೆ. ಈಗ ಅವರು ಮುದರಂಗಡಿಯಲ್ಲಿ ಇದ್ದಾರೆ. ನನ್ನ ತಂದೆ ಕೂಡ ಒಳ್ಳೆ ಸಿಂಗರ್. ನನ್ನ
ತಾಯಿ ಯಾವಾಗಲೂ ಸಪೋರ್ಟ್ ಮಾಡೋರು. ಮನೆಯಲ್ಲಿ ನಾವು ಒಂದು 20 ಜನ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇತ್ತು ಮುಂಚೆ. ಆ ಜಾಯಿಂಟ್ ಫ್ಯಾಮಿಲಿ ಇರುವಾಗ ನಾವು ಭಜನೆ ತಪ್ಪಲಿಕ್ಕಿಲ್ಲ, ನಮಗೆ ಡೈಲಿ ಭಜನೆ ಮಾಡಬೇಕು. ಅಷ್ಟು ನಾನು ಕ್ಲಾಸ್ ಎಲ್ಲ ಹೋಗ್ತಾ ಇದ್ದೆ. ಮತ್ತು ನಮ್ಮ ಶನಿವಾರ ಭಜನೆ ಮಂದಿರ, ವಿಷ್ಣು ಭಜನೆ ಮಂದಿರ ಏರ್ಮಾಳು ಅಂತ, ಅಲ್ಲಿ ನಾವು ಭಜನೆ ಮಾಡಲೇಬೇಕು. ನಮ್ಗೆ 7 ಗಂಟೆ ಹೋಗಿ ಭಜನೆ ಮಾಡೋದು ನಾವು. 7 to 9:30 ನಮ್ಗೆ ಭಜನೆ ಆದಮೇಲೆ ಮನೆಗೆ ಬರೋದು. ಅದು ನಮ್ಮ ರೊಟೀನ್, ಅದು ತಪ್ಪಿಸ್ಲಿಕ್ಕೆ ಇಲ್ಲ ನಮ್ಮ ಮನೆಯಲ್ಲಿ. ಒಂದು ನೀವು ಶನಿವಾರ ಒಂದು ತಪ್ಪಿಸಿದ್ರು ಅದು ಮನೆಯಲ್ಲಿ ಕೇಳುವರೇ ಇಲ್ಲ, ಊಟ ಕೂಡ ಹಾಕೋದಿಲ್ಲ ನಮಗೆ. ನೀವು ಏನು ಮಾಡಿದ್ದು ಭಜನೆ ತಪ್ಪಿಸ್ಲಿಕ್ಕಿಲ್ಲ. ಆ ಟೈಪ್ ನಮಗೆ ಬೆಳೆಸಿದೆ ನಮ್ಮ ಮನೆಯಲ್ಲೆಲ್ಲ. ಅಂದ್ರೆ ಭಜನೆ ಅನ್ನೋದಕ್ಕೊಂದು ದೇವರ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದರೆ ನನ್ನ ತಂದೆ ಅಜ್ಜನನ್ನು ನೋಡಿಲ್ಲ, ನನ್ನ ತಂದೆ ನಾನು ನೋಡಿಲ್ಲ. ಅವರು ಮುಂಚೆ ಭಜನೆ ಮಾಡ್ತಾ ಇದ್ರಂತೆ, ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡ್ತಾಯಿದ್ರು. ಅಂದರೆ ಒಂದು ಇಡೀ ನೈಟ್ ಭಜನೆ ಮಾಡುವ ಕೆಪಾಸಿಟಿ ಇತ್ತಂತೆ ಅವರಿಗೆ. ಅದೇನೋ ನಮ್ಮ ಇದರಲ್ಲಿ ಬಂತೇನೋ ಗೊತ್ತಿಲ್ಲ ನನಗೆ. ಬಟ್ ನಾನು ಮಾತ್ರ ಹೋಗುವಾಗ ನನಗೆ ಒಂದು ಸ್ವಲ್ಪ ಈ ಕ್ಲಾಸ್ನ ಮುಖಾಂತರ ಹೋಗು, ಈ ಟೈಪ್ ಬೇಡ, ನಾವು ಈಗ ನನ್ನ ಚಿಕ್ಕಪ್ಪ ಹೇಳಿದ ನನ್ನ ತಂದೆ ತಾಯಿ ಎಲ್ಲ ನನಗೆ ಸಪೋರ್ಟ್ ಮಾಡಿದರು. ಅದಕ್ಕಾಗಿ ನಾನು ಕ್ಲಾಸ್ ಥ್ರೂ ಅಲ್ಲಿ ಭಜನೆ ಮಾಡ್ತಾ ಹೋದೆ. ಎಲ್ಲಿ ಕಾಂಪಿಟೇಷನ್ಸ್ ಎಲ್ಲ ನಾವು ಅಟೆಂಡ್ ಮಾಡೋದು. ನಮ್ಮ ವಿಷ್ಣು ಭಜನ ಮಂದಿರ ನಿರ್ಮಾಣ ಅದು ನಾನು ಹುಟ್ಟುವಾಗಲಿಂದ ಕೂಡ ಅದು ಆಲ್ಮೋಸ್ಟ್ ಹೆಸರುವಾಸಿ. ಅಂದರೆ ಈ ಕಾಂಪಿಟೇಷನ್ಸ್ಗಳಲ್ಲಿ ಯಾವಾಗಲೂ ಪ್ರೈಸ್ ಬರೋದು ಆಗಿರ್ಬೋದು. ಇನ್ನೊಂದು ತುಂಬ ಕರಾವಳಿಯಲ್ಲೇ ಇದಾಗಿತ್ತು. ಈ ಕರಾವಳಿಯಲ್ಲಿ ಭಜನಾ ಮಂಡಳಿಗಳಿಗೆ ಈ ಸಂಸ್ಥೆಗಳಿಗೆ ಕೊಡ್ತಾರೆ. ಭಜನಾ ಮಂಡಳಿಗೆ ಯಾವತ್ತೂ ರಾಜ್ಯೋತ್ಸವ ಪ್ರಶಸ್ತಿ ಬಂದದಿಲ್ಲ. ನಮ್ಮದು ಸಂಸ್ಥೆ ಮಾತ್ರ ಫಸ್ಟ್ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅದು ವಿಷ್ಣು ಭಜನ್ ನಮ್ಮ ಸಂಸ್ಥೆಗೆ ಬಂದಿದೆ. ಅದನ್ನು ಭಜನದ ಇಷ್ಟು ಪ್ರೈಸಸ್ ಎಲ್ಲ ನೋಡಿ ಇದರೆಲ್ಲ ನೋಡಿ ಅವರು ನಮಗೆ 2017 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು ನಮಗೆ. ಅದರೊಟ್ಟಿಗೆ ನಾವು ಕಾಂಪಿಟೇಷನ್ಸ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಅಂತ ಅದರಲ್ಲಿ ಭಜನ್ಸ್ ಮಾಡ್ತಾ ಇದ್ವಿ ನಾವು. ನಮ್ಮ ಚಿಕ್ಕಪ್ಪ ಹಾರ್ಮೋನಿಯಂ ಪ್ಲೇಯರ್ ಆಗಿದ್ರು, ತಬ್ಲಾ ಪ್ಲೇಯರ್ಸ್ ಎಲ್ಲ ಇದ್ರು. ಸೈಮಲ್ಟೇನಿಯಸ್ ನಾನು ಬೆಳೀತಾ ಹೌದು. ಮತ್ತೆ ನನ್ನ ಚಿಕ್ಕಪ್ಪ ತುಂಬ ಎಂಕರೇಜ್ ಮಾಡೋರು. ಎಲ್ಲಿ ಪ್ರೋಗ್ರಾಮ್ ಇದ್ದು ನಾನು ಕರ್ಕೊಂಡು ಹೋಗೋದು, ಡ್ರಾಮಾಕ್ಕೆ ಅವ್ರು ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಡ್ರಾಮಾದಲ್ಲಿ ಆಡೋದು, ಮ್ಯೂಸಿಕ್ ಕೊಡೋದು ಎಲ್ಲ ಸೈಡಲ್ಲಿ ಕೂತ್ಕೊಂಡು ನೋಡೋದು, ಅದು ಮಾಡ್ತಾಯಿದ್ರು. ಕೆಲವರೆಲ್ಲ ಲೇಡಿ ವಾಯ್ಸ್ ಬರ್ತಿಲ್ಲ, ನನ್ನ ಹತ್ರ ಆಡಿಸುವರು. ಈ ರಂಗದ ಮುಂಚೆ ಡ್ರಾಮಾಸ್ ಎಲ್ಲ ಏನಿತ್ತು ಅದಕ್ಕೆಲ್ಲ ಆಡಿದ್ದೇನೆ ನಾನು, ಮುಂಚೆ ಆಡಿದ್ದೇನೆ. 2ನೇ 3ನೇ ಕ್ಲಾಸಲ್ಲಿ ಆಡ್ತಾಯಿದ್ದೆ ನಾನು. ನನಗೆ ಅವರ ಕರ್ಕೊಂಡು ಹೋಗೋದು ಚಿಕ್ಕಪ್ಪನ ನಾನು ಎಲ್ಲ ಮಾಡ್ತಾಯಿದ್ರು. ಅದು ಮಾಡಿ ಏನಾಯಿತು, ನನಗೆ ಆಸಕ್ತಿ ಬೆಳೀತಾ ಹೋಯಿತು. ಮತ್ತು ಒಂದಿನ ಸ್ಯಾಕ್ಸಫೋನಿಗೆ ಯಾರೋ ಒಂದು ಕೀಬೋರ್ಡಿಸ್ಟ್ ಆರ್ಟಿಸ್ಟ್ ಬಂದಿರಲಿಲ್ಲ. ಅದಕ್ಕೆ ನನ್ನನ್ನೇ ಕೂತ್ಕೊಳ್ಳಿಸಿ ಕೀಬೋರ್ಡ್ ಪ್ಲೇ ಮಾಡಿ ಕೇಳಿದ್ದು. ಆ ಟೈಮಲ್ಲಿ ನನಗೆ ಯಾವುದು ಗೊತ್ತಿಲ್ಲ, ನಾನು ಅಂದರೆ ಅಷ್ಟು ನನಗೆ ಮ್ಯೂಸಿಕ್ ಬಗ್ಗೆ ಅಷ್ಟು ಒಲವು. ಬಟ್ ಅದು ಸ್ಯಾಕ್ಸಫೋನ್ ನನ್ನ ಚಿಕ್ಕಪ್ಪ ಪ್ಲೇ ಮಾಡ್ತಿರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಬೆಳೀತಾ ಹೋಯ್ತು. ಏನೇನು ನನ್ನ ಚಿಕ್ಕಪ್ಪ ಇದ್ದಾರಲ್ಲ ಹಾಗೆ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಅದರೊಟ್ಟಿಗೆ ನಾನು ಒಂದು ಸತಿ ನನ್ನ ಚಿಕ್ಕಪ್ಪ ಹಾರ್ಮೋನಿಯಂ ಪ್ಲೇ ಮಾಡಲಿಕ್ಕೆ ಭಜನಾ ಮಂದಿರ ಬಂದಿರಲಿಲ್ಲ. ಆಗ ಒಂದು ಕುಣಿಕೆ ಭಜನೆ ಮಾಡ್ತಾಯಿದ್ರು. ಆ ಕುಣಿಕೆ ಭಜನೆಯಲ್ಲಿ ಗ್ಯಾಪಲ್ಲಿ ಹಾರ್ಮೋನಿಯಮ್ ಒಂದು ಸೈಡಲ್ಲಿ ಇಟ್ಟಿದ್ರು. ಆಗ ನಾನು ನನ್ನ 7ನೇ ಕ್ಲಾಸ್ 6ನೇ ಕ್ಲಾಸ್ ಏನಿದ್ದೆ, ಸೈಡಲ್ಲಿ ಸುಮ್ಮನೆ ನಾನು ಹಾರ್ಮೋನಿಯಂ ಹೀಗೆ ಆಡಿಸ್ತಾ ಹೋದೆ. ಅದು ನನಗೆ ಜೂನಿಯರು ಕ್ಲಿಯರ್ ಆಗಿರಲಿಲ್ಲ. ಆಡಿಸುವಾಗ ನಾನು ಸಿಂಕ್ ಆಯಿತು, ಅವ್ರು ಹಾಡೋದಕ್ಕೂ ನಾನು ಪ್ಲೇ ಮಾಡೋದಕ್ಕೂ. ಪ್ಲೇ ಮಾಡ್ತಾ ಹೋದೆ, ಅದು ಸಿಂಕ್ ಆಗ್ತಾ ಉಂಟು. ಅಲ್ಲಿ ಕಾನ್ಫಿಡೆನ್ಸ್ ಬೆಳೀತು. ಒಂದು ಭಜನೆ ನಾನೇ ಮಾಡಿದೆಲ್ಲ, ನಾ ಹೆಲ್ಪ್ ತಗೊಂಡಿರಲಿಲ್ಲ ಯಾರದು. ಪುನಃ ಮನೆಗೆ ಹೋಗಿ ನಾ ಹಾಗೇ ಕಲಿತಾ ಹೋದೆ. ರಾಗದ್ರು ಕನೆಕ್ಟ್ ಮಾಡ್ತಾ ಹೋದೆ. ಅದು ಆಟೋಮೆಟಿಕ್ ನಮಗೆ ಹಾರ್ಮೋನಿಯಂ ಪ್ಲೇ ಕೂಡ ಕ್ಲಿಯರ್ ಆಗಿ ಒಂದು ಸ್ವಲ್ಪ ಆಗ್ತಾ ಹೋಯಿತು. ಅದರೊಟ್ಟಿಗೆ ನಾವು ಕೀಬೋರ್ಡನ್ನು ಸ್ವಲ್ಪ ಕಲಿತಾ ಹೋಗುವಾಗ ನಮಗೆ ಅದು ಒಟ್ಟಾರೆಯಾಗಿ ಒಂದು ಅದ್ಭುತ ಅನುಭವ ಅಂತ. ಅನುಭವ ಮತ್ತು ಅನುಭವ ಎರಡು ಕೂಡ. ಯಾಕಂದರೆ ಒಂದು ರೀತಿಯ ಒಂದು ದೇವತಾ ಸ್ಪರ್ಶಗಳು, ಭಜನೆ ಅನ್ನೋದು, ಸಂಗೀತ ಅನ್ನೋದು ನಮ್ಮ ಎಲ್ಲವನ್ನು ಮರೆಸ್ತದೆ. ನೀವು ಏನು ತಲೆಯಲ್ಲಿ 1000 ಟೆನ್ಷನ್ಗಳನ್ನು ಹೊತ್ಕೊಂಡಿದ್ರು, ಒಂದು ಕ್ಷಣಕ್ಕೆ ನಾವು ಅದರೊಳಗೆ ಹೋಗಿಬಿಟ್ರೆ, ರಂಗದೊಳಗೆ ಹೋಗಿಬಿಟ್ರೆ ಅದ್ಭುತವಾದಂಥ ಒಂದು ಸಾನ್ನಿಧ್ಯ. ಇದು ನಾನು ಇವತ್ತು ಯೋಚನೆ ಮಾಡ್ತೇನೆ. ನನ್ನ ತಾಯಿ ಒಂದು ಮಾತು ಹೇಳುವವರು, ನಾವು ಕಾರ್ಕಳದಿಂದ ಬರಬೇಕು ಕ್ಲಾಸ್ ಮುಗಿಸಿ. ನಾನು 5ನೇ ಕ್ಲಾಸ್ ಟಿಲ್ 5th ನಾನು ನಿಟ್ಟೆಯಲ್ಲಿ ಕಲಿತಿದ್ದೆ, ಡಾಕ್ಟರ್ NSM ನಿಟ್ಟೆಯಲ್ಲಿ ಕಲಿತದ್ದು. ಮತ್ತು ನಾನು ಮಹಾಲಕ್ಷ್ಮಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಬಂದೆ ಉಚ್ಚಿಲಕ್ಕೆ. ಅಲ್ಲಿಂದ ಬಂದ ಮೇಲೂ ನಾನು ಕಾರ್ಕಳ ಕ್ಲಾಸನ್ನು ಬಿಟ್ಟಿರಲಿಲ್ಲ. 6th ನಾನು ಶಾಲೆ ಬಿಡೋದು ನಮಗೆ 4:15 ಗಂಟೆಗೆ. 4:15 ಬಿಟ್ಟರೆ 4:30ಗೆ ನನಗೆ ಬಸ್ ಹತ್ತೋದು. ನಾನು 4:30 ಹತ್ತಿ 4:45ಗೆ ಪಡುಬಿದ್ರಿ ಬಸ್. ಅಲ್ಲಿಂದ 1.5 ಗಂಟೆ ಜರ್ನಿ ಇದೆ ನನಗೆ ಕಡಿಮೆ ಕಾರ್ಕಳ ಹೋಗ್ಲಿಕ್ಕೆ. ನಾನು ಅಲ್ಲಿ ತಲುಪುವಾಗ 6 ಗಂಟೆ 6:15 ಕಾರ್ಕಳ. ಅಲ್ಲಿ ಅಮ್ಮ ಕಾಯುವವರು. ಅಮ್ಮ ಸಾಣೂರು ಟೀಚರ್, ಅವ್ರು ಮೂಡುಬಿದ್ರಿ ರೂಟಿಂದ ಸಾಣೂರು ಬಂದು ನಿಲ್ಲೋದು, ಅಲ್ಲಿ ನನ್ನ ಕಾಯೋದವ್ರು. 6:15 ಹೋಗಿ 6:15 ಕ್ಲಾಸ್ ಅಟೆಂಡ್ ಮಾಡೋದು. 6:15 ಕ್ಲಾಸ್ ಅಟೆಂಡ್ ಮಾಡೋದು. 6ಗೆ ಹೋಗಿ 6:15 ಕ್ಲಾಸ್. 6:15 ಕ್ಲಾಸ್ ಮುಗಿಯೋದು 7 ಗಂಟೆಗೆ. 7 o'clock ಅಲ್ಲಿ ಕ್ಲಾಸ್ ಮುಗಿಸಿ ಅಲ್ಲೇ ಬರುವಾಗ ಬಸ್ಸಲ್ಲಿ ಬರೋದು ನಾವು. 7:15 ಬಸ್ ಹತ್ತಿ
ಇಲ್ಲಿ ಬರುವಾಗ 8:30 8:15 ಆಗೋದು. ಅಲ್ಲಿ ನಾನು ಪಡುಬಿದ್ರಲ್ಲಿ ಇಳುವಾಗ ಒಂದು ಕಿರಣ್ ಬೇಕರಿ ಇತ್ತಲ್ಲಿ, ಅಲ್ಲಿ ಹೋಗಿ ತಿಂಡಿ ತಿನ್ಲಿಕ್ಕೆ ನಮ್ಮ ಯಾವಾಗಲೂ ಕರ್ಕೊಂಡು ಹೋಗುವರು. ಆ ಕಿರಣ್ ಬೇಕರಿಯಲ್ಲಿ ಇಳಿಯುವಾಗ ಹೇಳೋದು, ತುಲಾ ಇಂಚನೆ ಕಲ್ಪು ಒಂಜೊತ್ತು ನಿಕ್ಲ ಕ್ಲಾಸ್ ಕೊರ್ರೆ ಹಾಕೊಂಡು ಅಂತ ಹೇಳ್ತಿದ್ರು ಆ ಟೈಮಲ್ಲಿ. ಆಗ ನಾನು ತಮಾಷೆ ಮಾಡ್ತಿದ್ದೆ, ಎಂತ ಕ್ಲಾಸ್ ಕೊಡೋದು ನಾನು, ಚಿಕ್ಕ ಏಜ್. ಅಮ್ಮನಿಗೆ ಆ ಟೈಮಲ್ಲಿ ಅವಳು ಹೇಳಿದ್ರು, ನೋಡು ಕಿರಣ್ ಬೇಕರಿ ಅಂತ ತೋರಿಸಿ ನೀನು ಯಾವ ಒಂದು ದಿವಸ ನೋಡ್ರಿ ನಿಂಗೂ ಕ್ಲಾಸ್ ಕೊಳ್ಳಿಗೆ ಆಗತ್ತೆ ಅಂತ ಹೇಳ್ತಿದ್ರು. ನಾನು ಆಗ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ, ನಾನು ಚಿಕ್ಕ ಹುಡುಗ, 6th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ 6th 7th ಸ್ಟೂಡೆಂಟ್ ನಾನು. ಆ ಟೈಮಲ್ಲಿ ಮತ್ತೆ ಒಂದು ಬಸ್ ಇಟ್ಕೊಂಡು ಹೋಗುವಾಗ 9 ಗಂಟೆ ಆಗಿದೆ ಎರ್ಮಾಳ್ ರೀಚ್ ಮಾಡೋಕೆ. ಲೋಕಲ್ ಬಸ್ ಲಾಸ್ಟ್, ನಂಗೆ ಕೃಷ್ಣ ಪ್ರಸಾದ್ ಬಸ್ ಅದು ನನಗೆ ನೆನಪಿದೆ, ಇವತ್ತು ಬಸ್ನ ಹೆಸರು ಕೂಡ ಕೃಷ್ಣ ಪ್ರಸಾದ್ ಬಸ್. ಆ 9 ಗಂಟೆ ನನ್ನ ತಂದೆ ಅಲ್ಲಿ 9 ಗಂಟೆ ಕಾಯುವರು ನಮ್ಮನ್ನು, ಬಸ್ಸಿನ ಹತ್ರ ಕಾಯ್ತಾರೆ ನಮ್ಮನ್ನು ಲಿಫ್ಟ್ ಮಾಡಿ, ನನ್ನ ಲಿಫ್ಟ್ ಮಾಡಿ ಮನೆ ಹತ್ತುವಾಗ 9:15 ಆಗತ್ತೆ. 1/4 ಗಂಟೆ ಉಂಟು ನಮಗೆ ಪಡ್ಲೆಗೆ ಹೋಗಬೇಕು. ಅಲ್ಲಿ ಎರ್ಮಾಳಿಂದ ಪಡ್ಲೆಗೆ ಹೋಗಿ 9:15 ರೀಚ್ ಮಾಡಿ ಮತ್ತೆ 9:15 ಆದಮೇಲೆ ಮನೆಗೆ ಬರೋದು 9:00ವರೆಗೆ. ಮತ್ತೆ ಅಲ್ಲಿ ಊಟ ತಿಂಡಿ ಆಗಿ ಅಷ್ಟು ಹೊತ್ತಾಗಿ ನನ್ನ ತಾಯಿಗೆ ಪುನಃ 7 o'clockಗೆ ಪುನಃ ಶಾಲೆ ಹೋಗ್ಬೇಕು ಅವರು, ಇಲ್ಲಿ ಸಾಣೂರಿಗೆ. ಪುನಃ ನನ್ನ ತಂದೆ ಹೆಲ್ಪ್ ಮಾಡೋರು, ಬೆಳಿಗ್ಗೆ ಅವ್ರು ಕರ್ಕೊಂಡೋಗಿ ಪಡುಬಿದ್ರಿ ಬಿಟ್ಟು ಪುನಃ ನನ್ನ ತಾಯಿ ಹೋಗ್ತಾಯಿದ್ರು. ಅಂದರೆ ಡೆಡಿಕೇಶನ್ ನಾನು ಅಲ್ಲೇ ನೋಡಿದ್ದೇನೆ. ಆ ಡೆಡಿಕೇಶನ್ಗಳು ಮತ್ತೆ ನಮ್ಮ ಮನಸ್ಸಲ್ಲಿರುವಂತಹ ಸ್ಪಷ್ಟವಾದ ಗುರಿಯನ್ನ ತಲುಪೋದಕ್ಕೆ, ಅಂದ್ರೆ ಕಾಟಾಚಾರಕ್ಕೆ ಯಾವುದನ್ನು ಮಾಡೋದಿಲ್ಲ. ಇದನ್ನ ಇಷ್ಟು ಕಷ್ಟಪಟ್ರೆ ನಾಳೆ ದಿವಸ ಏನಾದ್ರೂ ನೀವು ಆಗ್ತೀರಾ ಅನ್ನುವಂಥ ಒಂದು ನಂಬಿಕೆ. ಒಟ್ಟಾರೆಯಾಗಿ ನೀವು ಲಕ್ಕಿ ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಮನೆಯಲ್ಲಿ ಅಂತ ವಾತಾವರಣ ಸಿಗುದಿಲ್ಲ. ಇನ್ನೊಂದು ಎಷ್ಟೋ ಜನಕ್ಕೆ ಹಾಡುವಂತ ಆಸೆ ಇದ್ರೂ ಅವಕಾಶಗಳಿರೋದಿಲ್ಲ. ಅದ್ರ ಜೊತೆಗೆ ನನಗೆ ಅನಿಸ್ತದೆ ನಿಮ್ಮ ಹಿರಿಯರ ಪರಂಪರೆಯಿಂದ ಬಂದ ಭಜನೆಯ ಪುಣ್ಯಗಳೇನು, ನಿಮ್ಮ ಜರ್ನಿಯಲ್ಲಿ ಏರ್ಪೇರುಗಳೆಲ್ಲ ಇರುತ್ತೆ. ಬಟ್ ನಿಮ್ಗೆ ಸಿಕ್ಕಿದಂಥ ಅದ್ಭುತ ವ್ಯಕ್ತಿಗಳು ಬಹುಶಃ ಇವತ್ತು ಶೋಧನನ್ನ ರಂಗಭೂಮಿಯ ಹೊಸ ಶೋಧವಾಗಿ ಮಾಡಿದ್ದಾರೆ. ನಾನು ರೀಸೆಂಟ್ಲಿ ಈಗ ನನ್ನ ಮೇಯಲ್ಲಿ ಮ್ಯಾರೇಜ್ ಆದದಷ್ಟೇ, ಮೇಯಲ್ಲಿ ಮ್ಯಾರೇಜ್ ಆಗುವಾಗಲೂ ಅಷ್ಟೇ ನಮ್ಗೊಂದು ತಲೆಯಲ್ಲಿ ಇರ್ತದಲ್ಲ, ಈಗ ಇನ್ನು ಬರುವವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಇಲ್ಲೋ ಅಂತ. ಅದರಲ್ಲೂ ಅಷ್ಟೇ, ಈಗ ನನ್ನ ವೈಫು ನಿಶ್ಮಿತಾ ಅಂತ ಅವಳ ಹೆಸರು, ಅವಳು ಅಷ್ಟೇ ಸಪೋರ್ಟಿವ್. ಈಗ ನಾನು ರಂಗಸಂಘ ಮೊನ್ನೆಲ್ಲ ಪ್ರೋಗ್ರಾಮ್ ಮಾಡುವಾಗ 1 ಗಂಟೆ 2 ಗಂಟೆ ಮನೆ ರೀಚ್ ಮಾಡೋದು. ಶಿ ಈಸ್ ಟು ವೆಯ್ಟ್. ನನ್ನ ತಾಯಿ ಕೆಳಗೆ ವೆಯ್ಟ್ ಮಾಡಿದ್ರೆ ಮೇಲ್ಗಡೆ ಅವಳು ವೆಯ್ಟ್ ಮಾಡ್ತಾ ಇರ್ತಾರೆ, ಅಂದರೆ ಊಟ ಹಾಕ್ಲಿಕ್ಕೆ. ಇನ್ನೊಂದು ನೀವು ಯೋಚನೆ ಮಾಡ್ಬೋದು, ಅಂದರೆ ನಿದ್ದೆ ಮಾಡಿ ಫೋನ್ ಮಾಡ್ತೀವಿ, ಎಲ್ಲಿದ್ದೀರಿ ಅಂದರೆ ನಿಮಗೆ ಈಗಿನ ಪರಿಸ್ಥಿತಿ ಎಲ್ಲ ಗೊತ್ತಿದೆ. 1 ಗಂಟೆ 2 ಗಂಟೆ ಆಗುವ ನನ್ನ ತಾಯಿ ಅದು ಮುಂಚೆಯಿಂದ ಅವರಾಗಿ ನಿದ್ದೆ ಮಾಡೋದಿಲ್ಲ ಅವರು. ನಾನು ಬರೋ ನಿದ್ದೆ ಮಾಡಲ್ಲ. ನಾನು ಅದಕ್ಕೆ ನನ್ನ ತಾಯಿಗೆ ಫೋನೇ ಮಾಡಿರಲಿಲ್ಲ, ಯಾಕೆಂದರೆ ಅವರು ನಿದ್ದೆ ಮಾಡಲಿಲ್ಲ, ನಾಳೆ ಸ್ಕೂಲ್ಗೆ ಹೋಗ್ಬೇಕು ಅವರಿಗೆ ಅನ್ನೋದು. ನನ್ನ ತಾಯಿಯು ನಿದ್ದೆ ಮಾಡಲಿ, ಇಲ್ಲಿ ಈಚೆವರು ಇವರು ಕಾಯುವವರು ಇದರಲ್ಲಿ ಎಲ್ಲ ಅದು ಆ ಪ್ರೋಸೆಸ್. ಅಂದರೆ ಸಪೋರ್ಟಿವ್, ನಮಗೆ ಮನೆಯಲ್ಲಿ ಅಷ್ಟು ಸಪೋರ್ಟ್ ಇರುವಾಗ ಮತ್ತೆ ಯಾವುದಕ್ಕೂ ನಮ್ಮ ತಾಯಿ ಯಾವತ್ತು ಹೇಳುವರು, ನಿಂಗೆ ಯಾವ್ದು ಇಷ್ಟ ಉಂಟು ಅದನ್ನು ಮಾಡು. ಇವತ್ತಿಗೆ ಹೇಳ್ತಾರೆ, ನಿಂಗೆ ಯಾವ್ದು ಇಷ್ಟ ಉಂಟು ಅದನ್ನು ಮಾಡು, ನನಗೆ ಯಾವ ಟೆನ್ಷನ್ ಇಲ್ಲ, ನಿಂಗೆ ಯಾವ ನಿನ್ನ ಲೈಫನ್ನು ನೀನು ನೋಡ್ಕೊ, ಆ್ಯಂಡ್ ನಿಂಗೆ ಮ್ಯೂಸಿಕ್ ಇದ್ರೆ ಮ್ಯೂಸಿಕ್ ಮಾಡು, ಯಾವುದಕ್ಕೂ ಸ್ಟ್ರೆಸ್ ಇಲ್ಲ ನನಗೆ, ಅಂದರೆ ಇದೇ ಮಾಡಬೇಕು ಅದೇ ಮಾಡಬೇಕು ಇಲ್ಲ. ನಾನು ಅಷ್ಟೇ, ನಿಮ್ಮ ಆಸಕ್ತಿಗೆ ನನಗೆ ಎಲ್ಲಿ ಒಂದು ಮಾಡ್ತೇನೆ ಅಲ್ಲಿ ನಾನು ಬೆಳಿಬೇಕು, ಅದರೊಟ್ಟಿಗೆ ನಾನು ಬೆಳೀತಾ ಹೋಗ್ಬೇಕು, ಬೇರೆಯವ್ರನ್ನ ಬೆಳೆಸ್ಬೇಕು. ಅದೇ ಸಾಧ್ಯತೆಗಳನ್ನು ಹೇಳಿ ಮನೆಯ ಪರಿಸರ ಇರಬೇಕಾಗಿ. ಸದ್ಯ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ನಾನು, ನನ್ನ ಹೆಂಡತಿ, ಅಪ್ಪ, ಅಮ್ಮ. ತಂಗಿಗೂ ರೀಸೆಂಟ್ಲಿ ಮ್ಯಾರೇಜ್ ಆಗಿದೆ, ಶ್ರಜಾನಂದ್ ಅವಳ ಹೆಸರು, ಅಂದರೆ ರಕ್ಷಿತಾ ನನ್ನ ಭಾವ ಹೆಸರು. ಅವರು ಬೆಳ್ಳಂಪಳ್ಳಿಯಲ್ಲಿ ಅವಳಿಗೆ ಮದುವೆ ಆಗಿದೆ. ಓಕೆ, ನನಗೀಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದೆ. ಮಾತಾಡ್ತಾ ಒಂದಷ್ಟು ವಿಚಾರಗಳೆಲ್ಲ ಒಂದು ಒಳ್ಳೆಯ ಜರ್ನಿಯನ್ನು ನಾನು ನೋಡೋದಾಗಾಯ್ತು ನನಗೆ. ಅದಕ್ಕಿಂತಲೂ ಒಂದು ಒಳ್ಳೆಯ ಸಂಸ್ಕಾರಯುತ ಮನೆಯಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಯಾವ ರೀತಿಯಾಗಿ ಬೆಳೀಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋ ಹಾಗಾಯಿತು. ನನಗೊಂದು ರಂಗಗೀತೆಗಳೊಂದು 2 ಹೇಳಿ. ಲೋಕದ ಕಣ್ಣಿಗೆ
ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದರೆ ಯಾವುದೋ ದೀಪ, ಉರಿದರೆ ಯಾವುದೋ ದೀಪ. ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದರೆ ಯಾವುದೋ ದೀಪ, ಉರಿದರೆ ಯಾವುದೋ ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಶೋಧನವರೇ, ಅದ್ಭುತವಾದಂಥ ಒಂದು ಸಂಚಿಕೆ ಆಯಿತು ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಈ ಮೂಲಕ ಒಂದಷ್ಟು ಜನರಿಗೆ ಶೋಧನ್ ತುಂಬ ಸೈಲೆಂಟ್ ಇರ್ತಾರೆ, ಅವ್ರ ಹಿಂದೆ ಏನು ಅಂತ ಗೊತ್ತಿರೋದಿಲ್ಲ. ಬಟ್ ಈ ವಿಚಾರವಾಗಿ ನಿಮ್ಮ ಸಾಧನೆಗಳನ್ನು ನೋಡಿ ಇನ್ನೊಂದಷ್ಟು ಜನಕ್ಕೆ ಸಾಧನೆ ಸ್ಫೂರ್ತಿ ಆಗಬೇಕನ್ನೋದು ನಮ್ಮ ಆಶಯ. ಇಷ್ಟೊತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದ್ರಿ, ಒಂದಷ್ಟು ಹೊತ್ತು ನಾವು ನಿಮ್ಮ ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮ್ಮ ಜರ್ನಿಯಲ್ಲಿ ಆಗಾಗ ಸಿಗುವಂತಹ ನಿಲ್ದಾಣಗಳು, ತಿರುವುಗಳು, ಹೊಸ ವ್ಯಕ್ತಿಗಳ ಪರಿಚಯಗಳು ಇವೆಲ್ಲ ಕೂಡ ಒಂದು ನಮ್ಮ ಬದುಕಿನ ಜರ್ನಿಯಲ್ಲಿ ಎಷ್ಟು ಮಹತ್ತರ ಪಾತ್ರ ವಹಿಸ್ತದೆ ಅನ್ನೋದು ನಮಗೆ ಗೊತ್ತಾಯಿತು. ಸೊ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಮತ್ತು ಸ್ಪಂದನ ವಾಹಿನಿ ಪರವಾಗಿ ನಿಮಗೆ ಧನ್ಯವಾದನ ಸಮರ್ಪಿಸ್ತೇನೆ. ಆತ್ಮೀಯ ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ವಾರದ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ. ವೃತ್ತಿಯಲ್ಲಿ ಗಣಿತ ಅಧ್ಯಾಪಕರಾಗಿ, ಪ್ರವೃತ್ತಿಯಲ್ಲಿ ಅದ್ಭುತ ಸಂಗೀತ ಕಲಾವಿದರಾಗಿ ಸಾಕಷ್ಟು ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತಾ ರಂಗಭೂಮಿ ಇರ್ಬೋದು, ಭಜನಾ ಕ್ಷೇತ್ರ ಇರ್ಬೋದು, ಸಂಗೀತ ಕ್ಷೇತ್ರ ಇರ್ಬೋದು, ಅಥವಾ ಸಂಗೀತ ತರಬೇತಿ ಇರ್ಬೋದು, ಇವೆಲ್ಲವನ್ನು ನೀಡುತ್ತಾ ಬೆಳೀತಿರುವಂತಹ ಪ್ರವರ್ಧಮಾನದಲ್ಲಿ ಅದ್ಭುತವಾಗಿ ಹೆಸರನ್ನು ಮಾಡ್ತಾ ಇರುವಂತಹ ಉಡುಪಿ ಜಿಲ್ಲೆ ಕಂಡಂಥ ಅದ್ಭುತ ಸಂಗೀತ ಪ್ರತಿಭೆ ಶೋಧನ್ ಯರ್ಮಾಳ್ ಅವರ ಒಂದಷ್ಟು ನೆನಪುಗಳು, ಅವರ ಅನುಭವಗಳು, ಅವರ ಪಯಣಗಳು ಇವೆಲ್ಲವನ್ನು ಕೂಡ ನಾವು ಇಷ್ಟು ಹೊತ್ತು ಅವ್ರ ಜೊತೆ ಮಾತಾಡಿದ್ವಿ. ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಇನ್ನೊಬ್ಬ ಅದ್ಭುತ ಸಾಧಕನ ಜೊತೆ ಮುಂದಿನ ವಾರ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.